ನಾಗಬ್ರಹ್ಮ ಕ್ಷೇತ್ರ ಪಿಲರ್ ಲಕ್ಷ್ಮೀಗುಡ್ಡೆ ನೇತ 15ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಇನಿ ಕಾಂಡೆ ನಡತದೆ ಇತ್ತ ಬೈಯಾಗ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡತ ಬರ್ತು ಈ ಪೊರ್ತುಗು ಮುಲ್ಪ ಆಸೀನರಾತನಾಗಲಿ ಸುರುಕಾದ ನಿಖಲಿನ ಮಾತ ಸಮಿತಿಯ ಪರವಾದ ಆರ್ಥಿಕವಾದ ಉಡಲ್ದಿಂಜಿದ ಸ್ವಾಗತ ಮನ್ಪುವೆ ಅವೇ ರೀತಿ ನಮ್ಮ ಈ ಧಾರ್ಮಿಕ ಸಭಾಲೇಸಿಗೆ ಆಶೀರ್ವಚನ ಕೊರಿಯರೆ ಬತ್ತೊಂದುಲ್ಲೇರೆ ಇತ್ತೆ ತಾನೇ ಮುಲ್ಪ ಭಾಗವಹಿಸರೆ ಉಳ್ಳೇರು ವೇದಮೂರ್ತಿ ಕೆ ಲಕ್ಷ್ಮೀನಾರಾಯಣ ಹಸರಣೇರು ಪ್ರಧಾನ ಅರ್ಚಕರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಅವೇ ರೀತಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಯನಪಯ ಅಬ್ದುಲ್ ಕುಂಜಿ ಕಾರಣಾಂತರರು ಭಾಗವಹಿಸರೆ ಆ ಒಂದು ಅದರ ಅರ್ನ ಪ್ರಕಾರವಾದ ಇಡೆಗೆ ಕಡಪುರ್ದನ ಅಶ್ವಿನ್ ದತ್ ಈ ವೇದಿಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸುವ ಅರೇನೆ ನಿಖಲ ಮಾತರ ಪರವಾದ ಆರ್ಥಿಕವಾದ ಉಡಲ್ದಿಂಜಿದ ಸ್ವಾಗತ ಮನ್ಪ ಅವೇ ರೀತಿ ಮುಖ್ಯ ಅತಿಥಿಯಾದ ವಂದನೀಯ ಗುರು ವಿಕ್ಟರ್ ಡಿವಲೋ ಮೇರೆ ಪ್ರಧಾನ ಧರ್ಮಗುರುಗಳು ಪನೀರ್ ಚರ್ಚ್ ಮೇರೇನೆ ನಿಖಲ ಮಾತ ಪರವಾದ 15ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಸಭಾ ಕಾರ್ಯಕ್ರಮದ ವೇದಿಕೆಗೆ ಉಡಲ್ದಿಂಜಿದ ಸ್ವಾಗತ ಮನ್ಪುವೆ ಅವೇ ರೀತಿ ಈ ಸಭಾ ಲೇಸನೆ ನಡಪಾದ ಕೊರ್ಪಣದ ಒಟ್ಟಿಗೆನೆ ಈ ಕ್ಷೇತ್ರದ ಅಧ್ಯಕ್ಷರೇನ ಜಗದೀಶ್ ಎಲ್ ಅರೆಲ್ಲ ವೇದಿಕೆ ಸ್ವಾಗತ ಮನ್ಪೆ ಅವೇ ರೀತಿ ಸಂಜು ಪಿಲಾರ್ ಕಾರ್ಯಾಧ್ಯಕ್ಷರು ಅರೆಲ್ಲ ಸ್ವಾಗತ ಮಂತಂದು ಈ ಕಾರ್ಯಕ್ರಮದ ನಮ್ಮ ಈ ಕ್ಷೇತ್ರದ ಖಜಾಂಜಿ ಆಯ್ನ ಲೋಕೇಶ್ ಶೆಟ್ಟಿ ಪಿಲಾರ್ ಅರೆಲ್ಲ ಸ್ವಾಗತ ಮನ್ಪೆ ಅವೇ ರೀತಿ ಮಹಿಳಾ ಸೇವಾ ಸಮಿತಿದ ಅಧ್ಯಕ್ಷರಾಯನ ಸೌಮ್ಯ ಎಸ್ ಪಿಲಾರ್ ಅರೆಲ್ಲ ಆರ್ಥಿಕವಾದ ಉಡಲ್ದಿಂಜಿದೆ ಈ ವೇದಿಕೆಗೆ ಸ್ವಾಗತ ಮನ್ಪೆ ಅವೇ ರೀತಿ ಈ ಕ್ಷೇತ್ರದ ಮಹಿಳಾ ಸೇವಾ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಆಯ್ನ ಸೌಮ್ಯ ಮನೋಹರ್ ಅರೆಲ್ಲ ವೇದಿಕೆಗೆ ಸ್ವಾಗತ ಮನ್ಪೆ ಅವೇ ರೀತಿ ಈ ಧಾರ್ಮಿಕ ಸಭಾಲೇಸಿಗೆ ನಮಕ್ ಆಶೀರ್ವಚನ ಕೊರ್ರೆ ವೇದಿಕೆ ದಂಜಿ ಬತ್ತೊಂದು ಪುನಃ ವೇದಮೂರ್ತಿ ಆಯನಕ್ಕೆ ಲಕ್ಷ್ಮೀನಾರಾಯಣ ಹಸರಣೆ ಉಡಲ್ದಿಂಜಿ ಸ್ವಾಗತ ಮನ್ಪೆ ಮಿತ್ತ ಚಾವಡಿಗೆ ಅರ್ತಿ ಪಿತ್ತಿಡು ಮಿತ್ತ ಚಾವಡಿಗೆ ಅರಕಲಿನ ಬರುವ ಲೆಪ್ಪೋಲೆ ಮಂತಿರಂಜಿನ ಚಂದ್ರಾಸಿ ಸೊಲ್ಮೇಲೆ ಸಂತೈತ ಬಂತದ್ದು ನಮ್ಮ ಪೂಜಿ ಲೇಸರು ಸುರು ಮನ್ಪುಡುಂದಾಂಡ ವಿಘ್ನ ನಿವಾರಕ್ಕೆ ಮಹಾಗಣಪತಿ ಸ್ತುತಿ ಮಂತನ ನಮ್ಮೊಂಜಿ ಆದ್ಯ ಕರ್ತವ್ಯವು ಅಜ್ಜ ಶಕ್ತಿನ ಸುಗಿ ಮನ್ಪೇರ ಹತ್ರ ನಮ್ಮ ಮಹಿಳಾ ಸಮಿತಿದ ಪ್ರಮೀಳಾ ದೀಪಿಕಾ ಬೊಕ್ಕ ಅರುಣ ಬೊಕ್ಕ ಭವ್ಯ ಮಕ್ಕಳಿಡ್ದು ದೇವರನ್ನ ಸುಗಿತು ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ನಮಾಮಿ ಶಂಕರ ಸುತ ವಿಘ್ನೇಶ ಗಿರಿಜಾತನಯ ತವ ಚರಣಂ ನಮಾಮಿ ಶಂಕರ ಸುತ ವಿಘ್ನೇಶ ಗಿರಿಜಾತನಯ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ ಮುನಿಜನ ವಂದಿತ ತವ ಚರಣಂ ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ ಮುನಿಜನ ವಂದಿತ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ಕರಿಮುಖ ವರದ ಕಾಮಿತ ಫಲದ ಶ್ರೀ ಗಜವದನ ತವ ಚರಣಂ ಕರಿಮುಖ ವರದ ಕಾಮಿತ ಫಲದ ಶ್ರೀ ಗಜವದನ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ವಿಘ್ನ ವಿನಾಶಕ ತವ ಚರಣಂ ಇವೊಂಜಿ ಧಾರ್ಮಿಕ ಚಾವಡಿದ ಲೇಸನು ಪೊರ್ಲು ಮಂತು ಕೊರ್ಪಿನಂಚಿನ ಪ್ರಮೀಳಾ ದೀಪಿಕಾ ಅರುಣ ಭವ್ಯ ನಿಕ್ಲೆಗೆ ಉಡಲೊರ್ಮೆದ ಸೊಲ್ಮೇಲೆ ಸಂದೈತ ಮಂತೊಂದು ಇವೊಂಜಿ ಪೊರ್ಲುನು ತೋಡುಂದಾಂಡ ಸುರೂರ್ದಿನ ಜಿಲ್ಲಾ ಇವೊಂಜಿ ಪೊರ್ಲುನು ನಡಪಾದು ಕೊರುಂದಾಂಡ
ಈ ಕ್ಷೇತ್ರದ ಕಾರ್ಯಾಧ್ಯಕ್ಷರು ಸಂಜೀವ ಗಟ್ಟಿ ಪಿಲಾರ್ ಉಚ್ಛೇದ ಪೊರ್ಲು ತೋಡುಂದಂಡ ನೇತ ಪಿರಾವಡ್ದು ಬೆಂತಿನಾರು ಬಂಡ ಕಾರ್ಯಾಧ್ಯಕ್ಷರು ತಿಂಚಿನಕ್ಲೇನೆ ಮೂವಕೇಡು ಎದ್ಕೊಂಡೊಟ್ಟಿಗೆ ಬೊಕ್ಕ ತುಡಾರು ಅರಲ್ಬೇಕ ಪ್ರಾಸ್ತಾವಿಕವಾದ ಕ್ಷೇತ್ರದ ಬಗ್ಗೆ ಪಾತ್ರದಲ್ಲಿ ಈ ಒಂಜಿ ಕಾರ್ಯಕ್ರಮಗೂ ಆಶೀರ್ವಚನ ಮನ್ಪೆರ ಬತ್ತಿನ ಕಟೀಲು ದೇವಸ್ಥಾನದ ಪ್ರಧಾನ ಅರ್ಚಕರಾಯಿನ ಶ್ರೀಯುತ ಗೌರವಾನ್ವಿತ ವೇದಮೂರ್ತಿ ಕೆ ಲಕ್ಷ್ಮೀನಾರಾಯಣ ಅಶ್ವನ್ಯರ್ನ ಪಾದಾರಂಗ ವಂದಿಸೊಂದು ಅರೇಣು ನಮ್ಮ ಸಮಿತಿದ ಮಾತ ಮಹಿಳಾ ಸದಸ್ಯರು ಅಂಚನೆ ಎಂಗಲ್ನ ಕಮಿಟಿದ ಮುಖ್ಯ ಜವಾಬ್ದಾರಿದ ಲೋಕೇಶ್ ಶೆಟ್ಟರು ಚಂದ್ರಾಸ್ ಪುರಂದರದಾಸರು ಮಾತೆರ್ಲ ಸೇರಿದವರಿಗೆ ಹೂ ಫಲವಸ್ತು ಕೊರ್ದು ಗೌರವಿಸೋಡು ಪಂಡದಿ ಅನ್ನ ಸುರುಕಾದಿ ವಿನಂತಿ ಮಂತಂದು ಅಧ್ಯಕ್ಷತೆಯನ್ನು NFI ಸಂಸದ ಅಧ್ಯಕ್ಷರು ಅಬ್ದುಲ್ ಕುಂಜಿ ಬರ್ಪ ಬಂಡದು ಇನಿ ಕಾಂಡೆ ಮುಟ್ಟಲ ಎಂಗಲ್ಡ ಪಂಡದಿತ್ತೇರು ತುರ್ತು ಒಂಜಿ ಬ್ಯಾಂಗ್ಳೂರ್ದ ಕಾರ್ಯಕ್ರಮ ಭಾಗವಹಿಸಿ ನಡೆದಾದ್ರ ಬಾರಿ ಪ್ರೀತಿಡೆ ಇನಿ ಕಾಂಡೆ ಫೋನ್ ಮಲ್ತದ ಪನ್ಪೇರು ಎನ್ನ ಪರವಾದ ಎನ್ನ ಆಸ್ಪತ್ರೆದ ಮಲ್ಲ ಒಂಜಿ ಡಾಕ್ಟರ್ ಎನ್ನ ಬಾರಿ ಆತ್ಮೀಯರು ಎನ್ನ ಪರವಾದ ಯಾನಾರೇನು ಕಡಪುರ್ದು ಕೊರ್ಪೇರೇನು ನಿಕಲು ಆ ಸಭೆಟ್ ಅರಡ ಪಾತಿರ್ ಪೌಡು ಪಂಡದು ಎಂಕ್ಲೆಗೆ ಇನಿ ಕಾಂಡೆ ದೂರವಾಣಿ ಮೂಲಕ ಎಂಡಾರು ಪಾತಿರ್ದೇರ್ ಅಂಚ ಎಂಕ್ಲೆ ಬಾರಿ ಸಂತೋಷ ಬಾರಿ ಖುಷಿ NFI ಸಂಸದ ಪರವಾದ ಡಾಕ್ಟರ್ ಅಶ್ವಿನ್ ದತ್ತ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಈ ಸಭೆ ನಡಪಾಯರು ಅರೇನೆ ಎಂಗಲ್ನ ಸಮಿತಿದ ಮುಖ್ಯ ಜವಾಬ್ದಾರಿದಾರು ಪುರಂದರದಾಸರು ಹೂ ಕೊರ್ದು ಸ್ವಾಗತ ಮಲ್ಪೋಡು ಬಂದು ವಿನಂತಿ ಮಲ್ಪ ಮುಖ್ಯ ಅತಿಥಿಯಾದ ಭಾಗವಹಿಸೋಡು ಒಂದು ಎಂಕಲ್ ಪಂಡಿಲಕ್ಕೇನೆ ಭಾರಿ ಕೆಲಸದ ಒತ್ತಡೋಡು ಒಂದೆರಡು ತಿಂಗಳು ದುಂಬಾರಡ ಪಾತ್ರನಗನೆ ದಯಕೆಂಡ ಕಾಂಡೆ ಐತವರದನಿ ಬಾರಿ ಮಸ್ತ್ ಕಾಂಡೆ ಪೂಜೆ ಪುಣು ಬಯ್ಯ ಪೂಜೆ ಪುಣು ಒಂಜಾತ್ ಕಾರ್ಯಕ್ರಮದ ನಡುಟ್ಲ ಬಾರಿ ಸಮಯದ ಬೆಲೆಗೆ ಮೌಲ್ಯ ಕೊರ್ದು ಬೈದನಾರು ಎಂಕಲ್ನ ಆತ್ಮೀಯರು ಪಜೀರ್ ಚರ್ಚಿದ ಧರ್ಮಗುರು ಗುರು ವಿಕ್ಟರ್ ಡೆಮೋಲೋನ್ ಈ ವೇದಿಕೆಡು ನೇರನ್ ಗೌರವಪೂರ್ಣವಾದ ಯಾನು ಸ್ವಾಗತ ಬಂದಲ್ಲೇ ಪಾನೀರ್ ಚರ್ಚಿದ ಬೆರೆಗೆ ನಮ್ಮ ಚಂದ್ರಾಸ್ ದಾಸ್ ಗೌರವಿಸೋಡು ಬಂದು ವಿನಂತಿ ಮಾಡ್ತಾರೆ ಸಮಿತಿದ ಕೋಶಾಧಿಕಾರಿ ಲೋಕೇಶ್ ಶೆಟ್ಟಿ ರಂಜನೆ ಮಹಿಳಾ ಸಮಿತಿದ ಕೋಶಾಧಿಕಾರಿ ದೀಪಿಕಾ ಶೆಟ್ಟಿ ಅಕಲ ವೇದಿಕೆಗೆ ಬರೋಡು ಜಗದೀಶ್ ಎಲ್ಲರೂ ಮದ್ಮೆದ ಕಾರ್ಯಕ್ರಮ ಮಾಡೋರು ಬತ್ತದಿತ್ತೇರ್ನ ದಯದಿದ್ದಾರೆ ವೇದಿಕೆಗೆ ಬರೋಡು ಬಂದು ವಿನಂತಿ ಮಾಡ್ತಂದು ಈ ಒಂಜಿ ಸಮಿತಿದ ಕಾರ್ಯದರ್ಶಿ ಚಂದ್ರಾಸ್ ದಾಸರಿಗೆ ನಮ್ಮ ಮನೋಜ್ ಅನ್ನೆ ಹೂಕೊರ್ದು ಸ್ವಾಗತ ಮಲ್ಪೋಡು ಬಂದು ವಿನಂತಿ ಮಲ್ಪೋನು ಸಮಿತಿದ ಮಹಿಳಾ ಸಮಿತಿದ ಅಧ್ಯಕ್ಷರಿಗೆ ಸೌಮ್ಯ ಮೇರೆಗೆ ಪ್ರಮೀಳಾ ಮೇರೆ ಹೂಕೊರ್ದು ಸ್ವಾಗತ ಮಲ್ಪೋಡು ಬಂದು ವಿನಂತಿ ಮಲ್ಪೋನಿ ಅಂಚೆನೆ ಸೌಮ್ಯ ಮನೋಹರ್ ಮೇರೆಗೆ ಸವಿತಾ ವೇಣುಗೋಪಾಲ್ ಮೇರೆ ಹೂಕೊರ್ದು ಸ್ವಾಗತ ಮಲ್ಪೋಡು ಬಂದು ವಿನಂತಿ ಮಲ್ಪನೊಟ್ಟಿಗೆ ಈ ಮಹಿಳಾ ಸಮಿತಿದ ಕೋಶಾಧಿಕಾರಿ ದೀಪಿಕಾ ಮೇರೆಗೆ ಸುರೇಖಾ ಮೇರೆ ಹೂ ಕೊರ್ದು ಸ್ವಾಗತ ಮಲ್ಪೋಡು ಬಂದು ವಿನಂತಿ ಅನ್ಪುನಿ ಕುಕ್ಕೆ ಪ್ರಧಾನ ದೇವಸ್ಥಾನದ ಪ್ರಧಾನ ಅರ್ಚಕರಾದಿತ್ತನ ಕೇಶವ ಜೋಗಿತ್ತೇರು ಈ ಜಾಗೆಗೆ ಪಾದಸ್ಪರ್ಶ ಮಲ್ಪುನಗನೆ ಸಮಯಗೂ ಬಾರಿ ಬೆಲೆ ಗೊತ್ತಿದೆ ಜನಕುಲು ಬರಡು ಬರಂದೆ ಕುಲ್ಲಾಡು ಸಮಯಕ್ಕೆ ಪಾಲನೆ ಮಲ್ಪೋಡು ಆರು ಬರ್ತದೆ ಈತ ನೆಟ್ ಏನಿಲ್ಲ ಆ ಕಾರ್ಯಕ್ರಮವನ್ನು 12 ಗಂಟೆಗೆ
ಮಹಾಪೂಜೆ ಮಲ್ತದ್ದು 1 ಗಂಟೆದಲ್ಲಿ ಅನ್ನ ಸಂತರ್ಪಣೆ ನಡಪನ ಕಾರ್ಯಕ್ರಮನು 15ನೇ ವರ್ಷ ಮುಟ್ಟ ಎಂಕ್ಲೇನು ಬಾರಿ ಖುಷಿಟ ಆ ಸಮಯಕ್ಕೆ ಬೆಲೆ ಕೊರ್ದಿನಿ ಮುಟ್ಟ ನಡಪಾರೆ ಖುಷಿ ಆತು ನಂಚನೆ ಈ ವೇದಿಕೆಗಳ ಆ ಸಮಯದ ಬೆಲೆ ತಂದು ಬೇತೆ ಬೇತೆ ಪ್ರದೇಶ ಪೂಪನ ಗಣ್ಯಾತಿ ಗಣ್ಯರೆಗಳ ಎಂಕಲ್ ಬಂದ್ಬಿಟ್ಟು ಒಂಜಿ ಜನಕ್ಕಲು ಬರಂದಗಳು ಎಂಕಲ್ ಸಭೆ ಅದ 8 ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಲ್ಪ ಪನ್ನ ಒಂಜಿ ಸಂದರ್ಭ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಲ್ತಂದು ಬಂದಲೆ ಪ್ರಾಸ್ತಾವಿಕ ಪನೋಡನ್ನ ಬಾರಿ ಜಿಂಜ ಉಂಡು ಯಾನು ಒಂದು ಚುಟ್ಟು ಕೊಡು ಒಂದು ರೆಡ್ಡ ಪಾತೆರ ಪಂಡದು ವೇದಿಕೆ ಹಿಡಿತನ ಇನ್ನು ಬಂಧುಲೆಗಿಲ್ಲ ಪಾತೆರ್ದು ಬಕ್ಕ ಅಕ್ಲೆಲ್ಲ ಬೇತೆ ಕಾರ್ಯಕ್ರಮ ಪೊಯರಂಡು ಗೌರವಾನ್ವಿತ ಅಷ್ಟನ್ನೆಲ್ಲ ಈ ಜಾಗೆಗೆ ಪಾದಸ್ಪರ್ಶ ಮಲ್ತದೇರು ಈ ಜಾಗೆಡ್ ಆಶೀರ್ವಚನ ಮಲ್ತದೇರು ಈ ಪ್ರಾಯಡ್ಲ ಎಂಕಲಿಗೆ ಇನ್ನಿತ್ತ ದಿನೊಟ್ಟಾರು ಆಶೀರ್ವಚನ ಮಲ್ಪೇರು ಬೈದೇರು ಬಾರಿ ಖುಷಿ ಹಾಕೊಂಡು ಬಾರಿ ಸಂತೋಷ ಹಾಕೊಂಡು ಈ ವೇದಿಕೆ ಪಾತೆರು 15ನೇ ವರ್ಷಕ್ಕೂ ತುಂಬು ಈ ಜಾಗೆ ಎಂಚೆತ್ತನ ಬಂದ್ಪುಣೇನು ಬಹುಶಃ ಈ ಜಾಗೆ ಹಿಡಿತನ ಬಹುತೇಕ ಜನಕ್ಕಳಿಗೆ ಮಸ್ತು ಗೊತ್ತುಂಟು. ಈ ನಮ್ಮ ನಾಗಬ್ರಹ್ಮ ಕ್ಷೇತ್ರ ಸಮಿತಿದ ಜಾಗೆ ಒಂಜಿ ಗುಡ್ಡೆ ಆದಿತ್ತಂಡು ಒಂಜಿ ನಮ್ಮ ಹಿಂದೂ ಜನಗಳ ಜಾಗೆ ಇತ್ತಲ್ಲ ಇನ್ನು ಆಸ್ಪತ್ರೆ ಕಟ್ಟಾರೆ ಏನಪ್ಪ ಸಂಸದ ಅಧ್ಯಕ್ಷರು ಅಬ್ದುಲ್ ಕುಂಜಿ ಒಂದು 3 ಎಕರೆ ಜಾಗೇನು ಸುಮಾರು 10-15 ವರ್ಷಕ್ಕೂ ತುಂಬಾರು ಖರೀದಿ ಮಲ್ಪ ಆ ಸಂದರ್ಭಡು ಬೇಲೆ ಪ್ರಾರಂಭ ಮಲ್ಪನಾಗ 2-3 JCP ಲೆವೆಲ್ ಮಂತದ್ದು ಆಸ್ಪತ್ರೆ ಹಾಸ್ಟೆಲ್ ಕಟ್ಟೋಡು ಒಂದು ಮಲ್ಪನಾಗ ಆ ಸಂದರ್ಭಡು JCP ಬೇಲೆ ಮಂತಂದು ಮಣದನಿ ಕಾಂಡೆ JCP ಇದು ಕಾಂಡೆ ಮತ್ತು ವಾಪಸ್ ರಾತ್ರಿ JCP ಕಾಂಡೆ ಡ್ರೈವರ್ ಬೇಲೆಗೆ ಬಂದಾಗ ಬಹುಶಃ ಈ ಕತೆ ಒಂದು 5 ವರ್ಷ 100 ವರ್ಷದ ದುಂಬುದತ್ತು ಏನೊಂದು 14 ವರ್ಷದ ಕಾಲಘಟ್ಟದ ಕಾರ್ಯಕ್ರಮವನ್ನು ಪನೊಂದು ಕಾಂಡೆ ಡ್ರೈವರ್ ಬರ್ತು ತೂಪೇರು ಸ್ಟೇರಿಂಗ್ JCP ಟಯರ್ ಡ್ರೈವರ್ನ ಸೀಟ್ ಒಂಜಾತ್ ನಾಗರಾವಲು ಕಾಂಡೆ ಪ್ರತ್ಯಕ್ಷ ಅಪಗಲ್ಪ ಎನ್ನ ಆತ್ಮೀಯರು ನಾರಾಯಣ ಭಟ್ರು ಇಂಜಿನಿಯರ್ ಆದಿತ್ತೇರು ಆರು ಕೂಡ್ಲೆ ಎಂಕ ಫೋನ್ ಮಲ್ತೇರು ಸಂಜೆರೆ ಎಂಗೊಂಚೂರು ಪರಿಚಯ ಆಯ್ತು ನಾರಡ ದೈದಿದ್ ಬರೋ ಎಂಕಲ್ ಈ ಪಾತೆರು ಪಂಡ್ ದಾನಿ ವಿಷಯ ಇಂಚ ಅಂತ ಪಾತೆರ್ನಾಗ ಏನಾರು ಕುಶಾಲ ಪಂಡೆ ಎಂಕಲ್ ದಾನಿ ಹುಚ್ಚು ಪತ್ನಕ್ಲ ಭಟ್ರೆ ಎಂಗ್ಲಿದ್ದ ಆದ ಗೊತ್ತುನಾಯ್ತವೆ ಅಂಚತ್ತು 2 ಪಾತೆರ್ಗ ಬಂದಾಗ ಎಂಕಲ್ ಅರಣ ಗೌರವದ ವ್ಯಕ್ತಿ ಪಾತೆರ್ನಾಗ ಆರ್ಮನ್ ಪೇರು ಇಂಚಿಂಚಿನೊಂಜಿ ಕಾರ್ಯಕ್ರಮನಾಗ ಎಂಕಲ್ನ ಚೇರ್ಮನ್ ಪನ್ ಪೇರು ಐಕೆ ಇಂಚಿನ ಮತ ಬೋರ್ಡು 2 ಪಾತೆರೊಡೊಂದು ಬಂದಾಗ ಯಾರನ್ನ ನಾರಾಯಣ ಭಟ್ರಲ್ಲ ಸುಬ್ರಹ್ಮಣ್ಯದ ವಸಂತೇರು ಏನಪ್ಪ ಸಂಸದರು ಸುಬ್ರಹ್ಮಣ್ಯದ ಪ್ರಧಾನ ಅರ್ಚಕರಾದಿತ್ತನ ಜೋಗಿತಾಯರ ಪೋನಗ ಜೋಗಿತಾಯರ ಆ ಜಾಗೆಗೆ ಬರ್ತದೆ ಆ ಪೊರ್ತುಡು ಬಾರಿ ಮೌಲ್ಯಗೂ ದೊತ್ತೊನ್ನ ಜಾಗೆ ಒಂಜಿ 3 ಲಕ್ಷ ರೂಪಾಯಿದ ರೇಟ್ ಒಂದು ಸೆನ್ಸ್ನ ಜಾಗೆದ ತಂದಿರು 10 ಸೆನ್ಸ್ನು ಉಚಿತವಾದ ನಾಗಬ್ರಹ್ಮ ಕ್ಷೇತ್ರಕ್ಕೆ ಧರ್ಮವಾದ ಕೊರ್ತನ ಒಂದು ವ್ಯಕ್ತಿ ಇತ್ತಂಡ ಏನಪ್ಪ ಅಬ್ದುಲ್ ಕುಂಜಿನ ಬಂಡೆಗೆ ಬಾರಿ ಖುಷಿ ಹಾಕೊಂಡು ಗೌರವ ಹಾಕೊಂಡು ಒಂಜಿ ಮುಸ್ಲಿಂ ವ್ಯಕ್ತಿ ಆದ ಆ ಪೊರ್ತದ ಆತ್ಮಲ ರೇಟದ ಜಾಗೆ ಮಾತ್ರ ಆರು ಎಂಡಲ್ ಎತ್ತು ಪನ್ಪೇರು ಅವು ಎಂಚಿನ ಮಾತು ಅಲ್ಪ ವ್ಯವಸ್ಥೆ ಬೋಡ ಐನ್ ಮಾತು ಎಂಕಲ್ನ ಸಂಸದ ಪರವಾದ ಮಲ್ತುಕೊರ್ಪ ನಿಖಿಲ್ನ ಜವನೇರ ಏನುಂತದ್ದು ಮನ್ಪೋಡು ಪನ್ನಗ ಎಂಕಲ್ನ ಜವನೇನು ಪ್ರಥಮವಾದ ಹಿಂದೆ ಪುರಂದರ ದೇಶರ್ನ ಇಲ್ಲಾಡೊಂಜಿ ರಾತ್ರಿ ಎನ್ನ ಗೌರವಾನ್ವಿತ ಎಂಕ್ ಬಾರಿ ನೆನಪ ಸಂಜೆಗಟ್ಟಿ ಮೇಸ್ತ್ರಿಡ ಸುರುಕಾದ ಪೊರ್ತು ಹೋದು ಪಾತೆರ್ನಾಗ ಎಡೋಗ ಪುರಂದರಂಡ ಬತ್ತೆರ್ನಾಗ ಸಂಜೆ ಮೇಸ್ತ್ರಿ ಬಂಡೇರು ದಯದೀದ ಮನ್ಪೋಡಿಯ ಸಂಜೆ ಪನ್ನಗ ಒಂಜಿ ರಾತ್ರಿ ಎಂಕಲ್ 100 ಜನ ಪುರಂದರನ್ನ ಇಲ್ಲಾಡು ಸೇರಿದ ಪಾಡ್ನ ಕಾರ್ಯಕ್ರಮ ಎಣಿಮುಟ್ಟ ಅತ್ಯಂತ ಯಶಸ್ವಿಯಾದ ದುಂಬುಬೋದು ಐಟಿ ತೀರ್ಮಾನ ಮತ್ತು ಆವು ಬಟ್ರೆ ಎಂಕಲು ಆಯ್ತಾ ಜವಾಬ್ದಾರಿನ ತೊಂಜಿ ನಿಖಲ್ನ ಒಂಜಿ ಸಂಸ್ಥೆ ಒಂಜಿ ಏರಣ ವ್ಯಕ್ತಿನ ಕೊರ್ಲೆ ಎಂಕಲ್ ಆಯ್ತಾ ಪಿರಾವುಡಲ್ಲ ಎಂಗ್ಲ ಜವನೇರು ಬೆನ್ಪ ಬನ್ನಗ ರೈತ ಒಂಜಿ ಸಂಸ್ಥೆದ ನಾರಾಯಣ ಭಟ್ರ ಇತ್ತೀಚೆಗೆ ಕರ್ನ ವರ್ಷ ತೀರ್ಪು ಎಲ್ಲ ಪ್ರಾಯೋಡಿ ಆರ್ನ ಜವಾಬ್ದಾರಿ ಕೆಲಸ ಕಾರ್ಯನ ಎಂಕಲ್ ಮಲ್ತದ ಸಮಾರಣ ಸಾಧಾರಣ ಒಂಜಿ 300 ಜವನೇರು ಆ ಒಂಜಿ ಕಾರ್ಯಕ್ರಮ ಸಮಾಧಾನ ಮಂತದ್ದು ಐದು ಬಕ್ಕ ಒಂಜಿ ಪ್ರತಿಷ್ಠೆ ಕಾರ್ಯಕ್ರಮಗೂ ಆನಿದ ದಿನೊಟ್ಟು ಸುಮಾರು ಸುರುತ್ತ ಒಂಜಿ ದಿನೊಟ್ಟು ಒಂಜಿ 80,000 ಜನಕ್ಕೆ ಎಂಕಲ್ ಅನ್ನ ಸಂತರ್ಪಣೆ ಮಲ್ತದ ಒಂಜಿ 14 ವರ್ಷಕ್ಕೂ ತುಂಬ ಎಡ್ಬಕ್ಕ ಅಂತವಾದ ಎಂಕಲಿಗೆ ಇನ್ನು ತರೆತ್ತೇರು ಬಾರಿ ಕಷ್ಟ ಆಪುಂಡು ಜನ ಇನಿಲ್ಲ ಬಾರಿ ಮಲ್ಲ ಸಂಖ್ಯೆ ಸೇರುವೇರು ಬಂಡ್ರಿಗೆ ಖುಷಿ ಆಪುಂಡು ಇನಿಲ್ಲ ದಯಕೆಂಡ ಬಾರಿ ಒಂತ ದಿನದ ಕಾಲಗೊಟ್ಟು ಇನಿಲ್ಲ ಕಾಂಡೆ ಪೂಜಾದಿ ಕಾರ್ಯಕ್ರಮ ಮಾತ್ರ ನಡೆದು ಇನಿಲ್ಲ ಸುಮಾರು 1,500 ಜನಕ್ಕೆ ಎಂಕಲ್ ಅನ್ನ ಸಂತರ್ಪಣೆ ಮಲ್ತದ ಬಾರಿ ಪೂಜಾದಿ ಕಾರ್ಯಕ್ರಮ ಬಾರಿ ಯಶಸ್ವಿ ಅದು ನಡತದಂಡ್ರಿ ಆಂಡ ಈ ಒಂಜಿ ಸಂದರ್ಭ ಎಂಕು ಪನೇರಪ್ಪು ನೆಂಜಿನಕೆಂಡ ಇಣಿತ ಸಂದರ್ಭಡು ನಾಗದ್ ಬ್ರಹ್ಮದೇವರು ಕಣ್ಣು ಒಂಜಿ ತೋಜುನ ನಿಜ
ನಿಜವಾಯಿನ ದೇವರಿಂದಾಂಡ ಆಯ್ತು ಒಟ್ಟಿಗೆ ರಡ್ನೆ ದೇವರು ಏನೋಪಯ್ಯ ಅಬ್ದುಲ್ ಕುಂಜಿ ಬನ್ನಿಯರ್ ಇಂಕ ಬಾರಿ ಸಂತೋಷ ದಯಕೆಂಡ ಒಂಜಿ ಸಂಸ್ಥೆಡೀನೆ ಸ್ವಾರ್ಥ ತುಪ್ಪುನಕಲು ಬಾರಿ ಜನ ಜಾಸ್ತಿ ಇನ್ನು ಒಂಜಿ ರಡ್ಡು ಸೆನ್ಸ್ ಒಂಜಿ ಸೆನ್ಸ್ ಸಾದಿ ಕೊರ್ಪುನ ಜನಕುಲು ಬಾರಿ ಕಮ್ಮಿಲ್ಲೆ ಅಂಚಿತ್ತಿನ ಸಂದರ್ಭಡ್ಲ ಅರ್ನ ಜಾತಿ ಎಂಚಿನದುಪ್ಪು ಧರ್ಮ ಎಂಚಿನದುಪ್ಪು ಒಂದು ಅವು ಬೇತೆ ಆಂಡಲ ಮುಸ್ಲಿಂ ಧರ್ಮದ ಒಂಜಿ ವ್ಯಕ್ತಿ ಈ ಒಂಜಿ ಜಾಗೆನು ಸಾರ್ವಜನಿಕವಾದ ಬಾರಿ ಕಾರಣಿಕವಾಯಿನ ಜಾಗೆ ಎಂದು ಪಂಡದು ಇನಿ ಸಾವಿರಾರು ಜನ ಇನೇ ಎಂಕಲ್ನ ಲಕ್ಷ್ಮೀಗುಡ್ಡೆ ಮಾತ್ರ ಹತ್ತು ಉಡುಪಿ ಆವಡು ಕಾಸರಗೋಡು ಆವಡು ಬೇತೆ ಬೇತೆ ಜಿಲ್ಲೆ ಹಿಡಿದು ನಾಡೊಂದು ಬತ್ತದು ಅಲ್ಪ ದೇವೇರ್ನ ಅಲ್ಪ ಪ್ರಾರ್ಥನೆ ಪಂಡದು ಹೋದು ಎತ್ತೋ ಕೆಲಸ ಕಾರ್ಯಗಳನ್ನು ಮಂತ್ರನ ಕೀರ್ತಿತ್ತಂಡ ಅವು ಲಕ್ಷ್ಮೀಗುಡ್ಡೆದ ನಾಗಬ್ರಹ್ಮ ಕ್ಷೇತ್ರ ಅಂದು ಎಂಗ್ಲೆ ಪನಿಯರ ಬಾರಿ ಖುಷಿ ಆಪ ಒಂಜಾತ ಪೂಜೆಗೆ ದಯಕೆಂಡ ಬಾರಿ ಮಲ್ಲ ವಿದ್ಯೆಕೆಂಡ ಡಾಕ್ಟರ್ ನಕಲ್ ಬಾರಿ ಮಲ್ಲ ಸಂಖ್ಯೆ ವಿದ್ಯೆ ಮಲ್ಪನಕಲ್ ಅಕಲ್ಲ ಆ ಒಂಜಿ ಕ್ಷೇತ್ರ ಬರ್ತದ ಏನಿಲ್ಲ ಏತೋ ಡಾಕ್ಟರ್ ನಕಲ್ ಏತೋ ವಿದ್ಯಾರ್ಥಿ ಕಲ್ಪನ ಸ್ಟೂಡೆಂಟ್ ನಕಲ್ ಏನಿಲ್ಲ ಎಂಗ್ಲ ಸಂಸ್ಥೆದ ಪರವಾದ ಪಂತೇರ್ ಚೇರ್ಮನ್ ಇಂಚಿನ ನಿಕಲ್ಗಲ್ಲಿ ಬೋರ್ಡು ಇನ್ ಮಾತ ಕೊರೋಡ ಹತ್ರ ತಂದಕ್ಲಿ ಪೊಯರಸನ್ ಬಸ್ತೆ ವ್ಯವಸ್ಥೆ ಅವನಸ್ಕ ಮಲ್ಪಲೇನ್ ಬಂಡೆ ಪಡೆರಡ ಪಂಡೆ ಎಂಗ್ಲೊಂಜಿ ಬಸ್ತೆ ವ್ಯವಸ್ಥೆ ಮಲ್ಪಡ ಬಂಡೆ ಎಂಚಿನ ಮಾತ ಬೋರ್ಡು ವಸಂತೆರಡ ತಾರೆ ಆದುಪ್ಪು ಪಿಂಗರ್ ಆದುಪ್ಪು ಅರಿ ಆದುಪ್ಪು ಮಾತ ಎಂಚಿನ ಮಾತ ಬೋರ್ಡ್ ಏನು ಅಲ್ಪಡ್ದು ಜೊತೊನ್ನ ಬೇರೆಣ ಮಂತೊಂದು ಎಂಕಲು ಊರುಡು ಬತ್ತನೇಲ್ಲ ವಿನಿಯೋಗ ಮಂತೊಂದು ಆ ಕೆಲಸ ನೆನಿಮುಟ್ಟ ಮಂತದ ಪ್ರತಿ ಒಂಜಿ ಕಾರ್ಯಕ್ರಮಲ್ಲ ಯಶಸ್ವಿಯಾದ ನಡಪನಗ ಕೆಲವೊಂಜಿ ಅಡೆತಡೆಲು ಕುಂದುಕೊರತೆಗಳು ಮತ್ತು ಬರ್ಪುನ ಸಹಜ ಸಮಿತಿದ ಎಂಗಳ ಕಾರ್ಯಕರ್ತರು ಒವೇ ರೀತಿ ಅವು ದುರುಪಯೋಗ ಅವಂದೆ ಎಂಗಳ ಸಮಿತಿದ ಕೋಶಾಧಿಕಾರಿ ಲೋಕೇಶ್ ಶೆಟ್ಟಿ ಆ ಒಂಜಿ ಲೆಕ್ಕಪತ್ರನು ಬಾರಿ ಪೊರ್ಲುಡು ಅಚ್ಚುಕಟ್ಟಾದ ಇದು ಆಣಿದ ಇಣಿಮುಟ್ಟದ ಒಂಜಿ ಲೆಕ್ಕಪತ್ರನು ವರ್ಷ ಮೀಟಿಂಗ್ ಮನ್ನನ ಮಂತದ್ದು ಈ ಕಾರ್ಯಕ್ರಮನು ನಿರಂತರವಾದ ದುಂಬುಕೊನೋದು ಪೋಂದುಲ್ಲ ನನ್ನ ದುಂಬುಗಳ ಈ ಒಂದು ಕಾರ್ಯಕ್ರಮ ಈತ ಯಶಸ್ವಿಯಾದ ಪೋಡ್ನಿತ್ತಂಡ ಮುಖ್ಯ ಕಾರಣಕರ್ತರು ಅಲ್ತ ಕಾರ್ಯಕರ್ತರು ವಿಶೇಷವಾದ ಮಹಿಳಾ ಸೇವಾ ಸಮಿತಿ ಸದಸ್ಯರು ಎಂಗಳ ಮಾತ ಕಾರ್ಯಕರ್ತರು ಬಾರಿ ಸಕ್ರಿಯವಾದ ವ್ಯಂಜನ ಫಲವಾದ ಅಲ್ಪ ಸಕ್ರಿಯವಾದ ಮುರಣಿ ಈ ಕಾರ್ಯಕ್ರಮ ಒಂದು ಯಶಸ್ವಿ ನಡಪೋಡನ ಮುರಾಣಿ ಹಿಡಿದು ಬಕ್ಕವಳು ರಾತ್ರಿ ಪಗಲು ಎಂಗಳ ಕಾರ್ಯ ಪುದಾರ ಪಂಡ ಒಂದು ಜಾತಿ ಜನತ ಪುದಾರ ಪನ್ನಡ ಮಾತಿರಲ್ಲ ಪ್ರತಿ ವರಿಲ ಆ ಕಾರ್ಯಕ್ರಮ ಭಾಗವಹಿಸಿದ ಆ ಕಾರ್ಯಕ್ರಮ ಯಶಸ್ವಿ ಮಂದು ಕೊಡ್ತಾರೆ ವಿಶೇಷವಾದ ಎಂಗಳಂಜನಕ್ಕೆ ಈ ವೇದಿಕೆ ಪ್ರಾರಂಭದ ದಿನೊಟ್ಟು ಇನಿ ಮುಟ್ಟಲ್ಲ ಒಂದು ವ್ಯಕ್ತಿ ದೇವಸ್ಥಾನ ಪೋನಗ ಚಪ್ಪಲಿನ ಪಿದೈದು ಈ ದೇವಸ್ಥಾನದ ಉಲಾಯಿ ಪುಪ್ಪಿ ಅಂಚನೆ ಈ ಜಾಗೆ ಪ್ರಾರಂಭ ನಗನೆ ಎಂಕಲು ರಾಜ್ಯಕ್ಕೆ ಎಂಕಲು ಪಿದೈದು ರಾಜ್ಯಕ್ಕೆ ರೈತವಾದ ಮಾತ ವಿಭಾಗದ ಜಾತಿದಾದಪ್ಪು ಧರ್ಮದಾಯಪ್ಪು ಓವೇ ವಿಭಾಗದ ಕಲ್ಲಾದ ಅಲ್ಪ ಪ್ರಾರ್ಥನೆ ಮನ್ಪುಳ ಪನ್ಪುಣ ಒಂಜಿ ಪ್ರಾರಂಭ ಹೊಡೆದು ಇನಿಮುಟ್ಟ ಕಾರ್ಯಕ್ರಮವನ್ನು ರಾಜ್ಯಕ್ಕೆ ರೈತವಾದ ನಡಪಾದು ದುಂಬುಕೊನತ್ತ ನನ್ನ ದುಂಬುಗಳ ಅವು ಮಾತೇರ್ನಲ್ಲ ಒಂಜಿ ಶಕ್ತಿಯಾದ ಬೆಲಗಡಪನೊಂದು ಈ ಒಂಜಿನ ಸಂದರ್ಭಡು ಈ ವೇದಿಕೆ ಎಂಗಲ ಒಂಜಾತ ಜನಕುಲು ಪಾತ್ಯರೆಲ್ಲರೂ ಇತ್ತೆ ನಮ್ಮ ಬೈದನ ಬಿನ್ನೇರು ದೀಪ ಪ್ರಜ್ವಲನ ಮಂತದ ದುಂಬದ ಕಾರ್ಯಕ್ರಮ ಅತಿಥಿ ನಕಲು ಪಾತ್ಯರೆಲ್ಲ ಯಾನ್ ಪಾತ್ಯನೇಟ್ ದಾದಾನ್ಲ ವ್ಯತ್ಯಾಸ ಎತ್ತಂದ ನಿಕಲು ಕ್ಷಮಿಸೋಡು ಪನ್ನೊಂದು ಚುಟುಕದ ಪ್ರಾಸ್ತಾವಿಕನು ನಿಕಲ್ನ ಎದುರು ಮಣ್ಣನ ಮಂತದ ಇತ್ತೆ ಗಣ್ಯಾತಿ ಗಣ್ಯರು ದೀಪ ಪ್ರಜ್ವಲನ ಮಂತದ ಈ ಕಾರ್ಯಕ್ರಮನು ದುಂಬುಕೊನಪ್ಪ ಬಂದು ವಿನಂತಿ ಕಥೆನು ಆ ಕಥೆಗೆ ಜೀವ ಕೊರ್ನಜಿನ ಸಂಜೀವೇರೆ ಇರೆಗೆ ಉಡಲರ ಮೇಲೆ ಸೊಲ್ ಮೇಲೆ ಸಂದೈತ ಮಂತದ್ದು ಬತ್ತಿದೆ ಇದಕ್ಕೊನ್ನೊಟ್ಟಿಗೆ ಒಂದು ಪ್ರಾಸ್ತಾವಿಕ ಪೊರ್ಲ ಗಂಟ ಮಂದಿನ ಇರೆಗೆ ಉಡಲರ ಮೇಲೆ ಸೊಲ್ ಮೇಲೆ ಸಂದೈತ ಮಂತದ್ದು ಇನ್ನಿತ ಧಾರ್ಮಿಕ ಲೇಸಿಗೆ ದೀಪ ಪ್ರಜ್ವಲನೆ ಮಂತೊಂದು ಪುಗಾರ್ಥದ ದೇವಸ್ಥಾನ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಶ್ರೀ ಕ್ಷೇತ್ರದ ವೇದಮೂರ್ತಿ ಲಕ್ಷ್ಮೀನಾರಾಯಣ ಸಣ್ಣೇರು ಪ್ರತಿಷ್ಠೆ ಆಯ್ನಂಚಿನ ನಂದಿನಿ ತುದೇತ
ನಡುಟು ಉದಿತ ಬರ್ಪಿನಂಜಿನ ದೇವರು ಪಣಂದಾಂಡ ದುರ್ಗಾ ಪರಮೇಶ್ವರಿ ತುದೇತ ನಡುಟು ಉದಿತ ಬತ್ತಿನ ಹಿಡ್ದವರೇ ಕನ್ನಡದ ಕಟಿ ಪಂಪಿನ ಪ್ರದೇಶ ಹಿಡಿದೆ ಕಟೀಲು ಪಂಪಿನ ಪುಗಾರ್ತಿಯನ್ನು ಪಡೆಂಜಿನ ಲೋಕರ್ಮೇಗಲ ಇನಿತ ಅಪ್ಪೆ ಉಳ್ಳಾಲ್ದಿ ನಮ್ಮ ಮಾತ ಪಣಂದಾಂಡ ಕಟೀಲ್ದ ದುರ್ಗಾ ಪರಮೇಶ್ವರಿ ಪಂಪ ಹಿಡಿದಲ್ಲ ಅಪ್ಪೆ ಉಳ್ಳಾಲ್ದಿ ಈ ಕಾತ ನಾಣನ್ನು ಪಂಪ ಕ್ಷೇತ್ರದ ಅಪ್ಪೆಗೆ ಇಷ್ಟಗೆ ಅವೆಲಕನೆ ಪುರಾಣ ಪಣಂದಾಂಡ ಅರುಣಾಸರ ಪಂಪಿನ ದೈತ್ಯನ ಅಸುರನ ವಧೆ ಮಂತಿನ ಕ್ಷೇತ್ರಡ್ ಬ್ರಾಹ್ಮಣ ವಂಶಸ್ಥ ಅಸ್ರಣ್ಯರೇ ಪಂಪಿನ ಪುಗಾರ್ತಿಯನ್ನು ಪಡೆದು ಕ್ಷೇತ್ರದ ದೇವರಿಗೆ ಪೂಜೆ ಸಲ್ಲಿಸಾವೇರು ಪಂಪಿನ ನಂಗೆ ಮಾತಾ ತಿರಿನ ಸತ್ಯ ಅಂಚ ಕ್ಷೇತ್ರದ ವೇದಮೂರ್ತಿಗಳು ಕೆ ಲಕ್ಷ್ಮೀನಾರಾಯಣ ಅಸ್ರಣ್ಯರ ಇನಿತಾನೆ ನಮ್ಮೊಟ್ಟಿಗೆ ಆಶೀರ್ವಚನ ಮಂತ್ರರಲ್ಲೇ ಅರೆದು ಆಶೀರ್ವಚನದ ಮದಿಪು ಧನತೀಂಕರೈತಿನೇನಾಂ ತುರ್ವಾಂಗಭುಷಾವೃತಾಂ ನೀಲಾಶ್ವದ್ಯುತಿಮಾಸ್ಯ ಪಾದದಶಕಾಂ ಸೇವೆ ಮಹಾಕಾಳಿಕಾಂ ಯಾಮಸ್ತತ್ವಪಿತಿ ಹೊರೋತಲು ಹಂತುಂ ಮಧುಂ ಕೈಠವಂ ಅಪ್ಪ ಉಳ್ಳಾಲ್ಜಿನೆ ಮನಸಾರೆ ಸ್ವೀತೊಂದು ಶ್ರೀ ನಾಗಬ್ರಹ್ಮಕ್ಷೇತ್ರ ಪಿಲಾರ ಲಕ್ಷ್ಮೀಗುಡ್ಡೆ ಮೃತ 15ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ವಿಶೇಷ ಸಂದರ್ಭಗಳು ಇಂದು ದಿನಟು ವೇದಿಕೆಯಲ್ಲಿ ಆಚಿಂದ್ರಾಯನ ಅಧ್ಯಕ್ಷರಾಗಿನ ಏನ ಪೇರ ಬದಲು ಬತ್ತಿನ ದತ್ತಾಕ್ಟರ್ ಅಂಚನೆ ಮಾತಾ ಕಾರ್ಯಕ್ರಮಗಳೆಲ್ಲ ನಮ್ಮೊಟ್ಟಿಗೆ ನಮ್ಮ ಹಿಂದೂ ಬಾಂಧವರೊಟ್ಟಿಗೂ ಸಮಾನವಾದ ಪೊರ್ಲುಡು ಸೇರೊಂದು ಮಾತ ಧರ್ಮರು ಪೂರ ಉಂಜಿ ಬಂದು ಜನಗಳಿಗೆ ಬೋಧನೆ ಮಾಡ್ತದೆ ವಿಶೇಷವಾದ ಚಿತ್ರ ವಂದನೀಯ ಗುರು ವಿಕ್ಟರ್ ಡಿಮೋಲರೆ ಅಂಚನೆ ವೇದಿಕೆಗೆ ಆಸೀನರಾದಿತ್ನ ಮೃತ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಜಗದೀಶ್ವರ ಕಾರ್ಯಾಧ್ಯಕ್ಷರಾದ ಸಂಜೀವ ಬಿರಾಡ್ರ ಚಂದ್ರಾಸ್ ಬಿರಾಡ್ರ ಅಂಜನೆ ಕೋಶಾಧಿಕಾರಿಯಾದ ಕರ್ತವ್ಯ ಪುರ ಪುಲ್ಲೂರು ಮಲ್ತೊಂದು ಪುನಃ ಲೋಕೇಶ್ವರ ಮಾತಾ ಭಗವದ್ ಭಕ್ತರ ಬಹುಶಃ ದೇವತಾ ಕಾರ್ಯಗಳು ದಿಕ್ಕಲೇನು ಪೂರ ತೊಡಗಿಸಾದು 15 ವರ್ಷಗಳು ನಿರಂತರವಾದ ವಿಶೇಷವಾದ ದುಂಬಳಯನ್ನು ಬತ್ತಿತ್ತ ನಿರಂತರವಾದ ಬಹಳ ಭಕ್ತಿ ಶ್ರದ್ಧೆ ಕರ್ತವ್ಯ ಅನುಪರಿಗೆ ಬಹುಶಃ ಸ್ವಾಮಿಗಳು ಬೇಜಾರ ಸ್ವಾಮಿಗಳು ಎಪ್ಪಲ್ಲ ಪಾತ್ರೆ ಪಡೊಂದಿತ್ತೀರಿ ದೇವಿಯರಿಗೆ ಬ್ರಹ್ಮಕಲಶ ಆವಟ ದುಂಬು ಜನಕುಲ ಹೃದಯಗೂ ಬ್ರಹ್ಮಕಲಶ ಆವಡೊಂದು ಐತರ್ಥ ಜನಕುಲ ಹೃದಯ ಧಾರ್ಮಿಕತೆ ಮೂಡೋಡು ಧಾರ್ಮಿಕತೆ ಇತ್ತಂಡ ಆ ಧರ್ಮಶ್ರದ್ಧೆ ಬಹುಶಃ ಮೃತ ಸಮೇತ ನಾವು ಗೊತ್ತಾಗೊಂಡು ನೊಂಜಿ ನಾಗಬ್ರಹ್ಮ ಸಾನ್ನಿಧ್ಯದ ಕರ್ತವ್ಯ ಮಲ್ಪನಾಗ ಈತಿ ಜನಗೆ ಹುಡ್ದು ಈತಿ ಭಕ್ತಿ ಶ್ರದ್ಧೆ ಮಲ್ಪರು ಬಣ್ಣ ದೇವರಿಗೆ ಬ್ರಹ್ಮಕಲಶ ಪಡೆದು ನಿಖಲ ಹೃದಯ ಪೂರ ಬ್ರಹ್ಮಕಲಶ ಆತಂದ್ರೆ ಆಲಾಲ್ಚನ ಮಲ್ಪ ಅದಕ್ಕೋಸ್ಕರ ಪ್ರಪ್ರಥಮಾತ್ನಿಗಳೇನು ಮಾತಿನನ್ನು ಅಭಿನಂದಿಸ ಬಹುಶಃ ನಮ್ಮ ಪರಶುರಾಮ ಶ್ರೇಷ್ಠಿ ನಾಗದೇವಿಯರಿಗೆ ಪ್ರಾಧಾನ್ಯತೆ ಜಾಸ್ತಿ ನಾಗದೇವಿಯರಿ ವಿಶೇಷವಾದ ವಾದೇವಿಯರನ್ನ ಪರಿವಾರ ಉಳಿದಿತ್ತಲ್ಲ ನಾಗದೇವಿಯರ ಪರಿವಾರ ಉಂಟು ಈಶ್ವರ ದೇವಿಯರಿಗೆ ತರಟಿ ಕೆಕ್ಕಿಲ್ಡಿ ಮಾನ್ಯಾದ ಬುರಿಯರ ವಿಷ್ಣು ದೇವಿಯರಿಗೆ ಜಿಪ್ಪುಣ ಹಾಸಿಗೆ ಆಯ್ರಿಗೆ ಅಂಚೆನೆ ಬ್ರಹ್ಮದೇವಿರ ಹುಟ್ಟಿಗೂ ಏಪಲ್ಲ ಬ್ರಹ್ಮ ನಾಗ ಸಾನ್ನಿಧ್ಯದ ಕೈತಲು ಬ್ರಹ್ಮಸ್ಥಾನ ಪುಡಿಗೆ ಬ್ರಹ್ಮ ಸಾನ್ನಿಧ್ಯದ ಪುಡಿಗೆ ಅಂಚ ವಿಶೇಷವಾದ ನಾಗ ಬ್ರಹ್ಮ ಸಾನ್ನಿಧ್ಯ ಅಂದೆ ಅಂಚ ವಾದೇವಿನ ಚಿಂತನೆ ಮಲ್ಪಡ್ಲ ಸರ್ಪಾಭರಣ ಭೂಷಿತ ಸಂಪ್ರದಾಯ ಉಂಟು ಸರ್ಪಾಭರಣ ಇತ್ತನಾಯ ನಾಗೇದಿಗೆ ಇಟ್ಟು ಮಾತೆಲ್ಲ ಹೆಚ್ಚಿ ನಮ್ಮ ಚಿಂತನೆ ಮಲ್ಪಡಿದ್ದಾರೆ ಬಣ್ಣ ನಮ್ಮ ಹಿರಿಯರ ಮಕ್ಕಳು ನಂಗೆ ಎಡ್ಡನ್ನು ತಾದಿ ಹೊಡೆದಿರಿ ಮನುಷ್ಯ ಧರ್ಮಿಷ್ಠ ಆಯ್ತು ಸಹೃದಯ ಆಯ್ತು ಸಮಾಜಡು ಎಂಚ ಬದುಕುಡು ಬಡ್ಬಿಡಕ್ಕೆ ಅಂಚಿತ್ತೊಂಜಿ ಲಾಯ್ಕದೊಂಜಿ ಧರ್ಮನ ನಂಗೆ ತೊಯ್ಪಾದ ಗೊತ್ತೈತೆ ಧರ್ಮದ ಅಡಿಟಿ ಆ ಧರ್ಮದ ಚಿಂತನೆಯನ್ನು ಮಲ್ತೊಂದು ಧರ್ಮದ ಮುಖಾಂತರ ನಮ್ಮ ಕರ್ತವ್ಯವನ್ನು ಮಲ್ತೊಂದು ಬತ್ತಂಡ ಆ ಧರ್ಮೋ ರಕ್ಷತೆ ರಕ್ಷಿತ ನಮ್ಮನ್ನು ದೇವಿಯರ ರಕ್ಷಣೆ ಮಲ್ಪೀರಿ ಒಂಜಿ ವಿಶೇಷ ನಂಬಿಕೆ ಬಿಟ್ಟೊಳಗೆ ಆ ನಂಬಿಕೆಗೋಸ್ಕರ ಆ ನಂಬಿಕೆ ಬರಗೋಸ್ಕರ ಇಚಿತ್ತ ಮಸ್ತ್ ದೇವರ ಪೂಜೆ ಪುನಸ್ಕಾರ ಪುರಾಣ ಪ್ರವಚನ ಐಕ್ಯ ಧಾರ್ಮಿಕ ಕಥೆಗಳು ಇಂಚಿತ್ತಿನ ಪೂರ ನಮ್ಮ ಕೇಂದ್ರ ಆ ಮುಖೇನ ನಮ್ಮ ಮನಸ್ಸಲ್ಲಿ ದೇವರ ಭಯವೇ ಜ್ಞಾನದ
ಮೂಲ ಪಂಡಲ್ಕ ದೇವೇರು ಉಳ್ಳೇರು ನಮ್ಮ ತಪ್ಪು ಒಪ್ಪನ್ನು ತೂಪಿಂಚಿತಿ ಮಹಾಶಕ್ತಿ ದೇವೇರು ಕಣ್ಣಿಗೆ ತೋಜಂದಿ ಆ ದೇವೇರು ನಮ್ಮನ್ನು ನಿರಂತರವಾದ 24 ಗಂಟೆಲ ದಿನಕ್ಕೆ 24 ಗಂಟೆಲ ನಮ್ಮನ್ನು ನಿರಂತರವಾದ ಕಾಪಾಡಾರ ಆ ದೇವೇರು ಬಹುಶಃ ನಮ್ಮ ಚಿಂತನೆ ಮಲ್ಪಡು ಕಣ್ಣಿಗೆ ತೋಜನ ವಿಶೇಷ ಶಕ್ತಿ ಬೇತೆ ಖಂಡಿತ ಉಂಟು ಬಹುಶಃ ಮಾತ ಧರ್ಮದಾಕಲ ಬಂದ್ಬಿಡಿ ಮಾತ ಧರ್ಮದಾಕಲ ಬಂದ್ಬಿಡಿ ಕಣ್ಣಿನ ದೇವರು ಆ ಮಹಾಶಕ್ತಿನಿ ಮಾತೆಲ್ಲ ಕೃತಜ್ಞ ಅವಿನ ಆರಾಧನೆ ಮಾಡ್ಬಿಡನೆ ದೇವರ ಪೂಜನೆ ಅವು ಹಿಂದೂ ಆವಡು ಮುಸ್ಲಿಂ ಆವಡು ಕ್ರಿಶ್ಚಿಯನ್ ಆವಡು ಬಹುಶಃ ಸರ್ವಸಾಮಾನ್ಯ ನಮ್ಮ ಪೋಪುಣ ತಾಜಲು ಬೇರೆ ಬಂದು ಒಂದು ಊರಿಗೆ ಹೋಗ್ಟ ಕುಡ್ಲಡ್ದು ಅನಿಡೆ ಬಂದಾಗ ಹಂಗೆ ಬರ್ರೆಗೆ ಕಟೀಲ್ ಹಿಡಿದು ಬರ್ರೆಗೆ ಮರ ಉರಿದ ತಾದಿಲ್ಲಂಡು ಅಂಚಿನ ಕಿನ್ನಿಗಳಿಗೆ ಅದು ಸುರತ್ಗೆಲ್ಲ ಅದು ಬರ್ಪಳ ತಾದಿಂಡು ಅತ್ತು ನನ್ನ ಸುತ್ತ ಎಲ್ಲ ಬೇತೆಲ್ಲ ಬರ್ರಿ ಅಣ್ಣ ತಾದಿಲು ಬೇತೆ ಬೇತಿತ್ತಲ್ಲ ಪೋಪುಳ ಗುರಿ ಒಂಜೇ ಕಾಣಿದ್ದವರ ದೇವೇರು ಪೂರ ಮಾತ ಬೇತತ್ತು ದೇವೇರಿಗೆ ಪೂರ ಉಜೇ ಪುದರು ಆ ಪುದರು ಬೇತೆ 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 ಪುದರು ನಮ್ಮಲ್ಲಿ ತಂದು ಆ ದೇವರಿಗೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚದಿಂದ ಮಾತ ನೀರು ಪೂರ ಒಟ್ಟು ಗಾಯಗಳು ಸಮುದ್ರ ಪಂಡಿಗೆ ಅವ ದೇವೇರಿನ ಬಂಡಿರು ಅಂಚೆ ಒಂದು ವಿಶೇಷವಾಗಿ ಬಹುಶಃ ನಮ್ಮ ಹಿಂದೂಲು ಮಸ್ತ್ ಪುದರ್ಡು ಒಂಜಿ ಸಂದರ್ಭಕ್ಕೆ ಒಂಜಿ ರೀತಿ ದೇವರಿಗೆ ವಿಶೇಷ ಪುದರ್ ಬರೀ ದೇವರನ್ನ ಅವತಾರವು ಸರಿಯಾದ ದೇವರು ಮಾಡ್ತ ಕರ್ತವ್ಯವು ಸರಿಯಾದ ರಾವಣನ ಕೆರಿಗುಡ್ಲೆ ರಾವಣಾಸುರನ ಮದುವೆ ಬರ್ತಿಂಚಿ ದೇವರು ಬಂಡ್ಬೇರು ಸೀತೆಯನ್ನು ಮದ್ಮೆ ಆಯಿಂಚಿತಿ ರಾಮದೇವರನ್ನು ಸೀತಾರಾಮ ಅಂದ್ ಬಂಡೇರು ಜನಕರಾಜನ ಮಗಲೇನು ಜನಕ ಮಾತಾ ಬಂದೇರು ನೀನು ಪೂರ ಜನ ಮಾಡಿರು ಬಂಡ ಬೇರೆ ಬೇರೆ ಕ್ರಮಗಳು ಬೇರೆ ಬೇರೆ ಕರ್ತವ್ಯಗಳು ಬರ್ತೇನೆ ಮಾತಾ ದೇವರೆಲ್ಲ ವಿಶೇಷವಾದ ಒಂಜೇ ಪುದರ್ಗೆ ನಿನಜಿ ಅವೇ ಒಂದಟ್ಟು ಬೇರೆ ಬೇರೆ ಪುದರು ಮಾತ್ರ ಬಹುಶಃ ಧರ್ಮಗಳ ಈ ಸಂಘರ್ಷ ಪಟ್ಟ ಖಂಡಿತ ಧರ್ಮಗಳ ಈ ಸಂಘರ್ಷ ಏಪಲ್ಲ ಪೂಜಿ ಧರ್ಮನ ಸರಿಯಾಗಿ ಅರಿಯೊಂದ ಇತ್ತ ತೆರಿಯಂದಿತ್ತಿ ಜನಕುಲ ಯಾಪು ಕಾಣುತ್ತದೆ ಧರ್ಮನ ಸರಿಯಾದ ಅನುಭವ ಮಲ್ತೊಂದು ಅವಿನ ಧರ್ಮನ ತೆರಿಯೊಂದು ಅವೇನು ಜೀವನದ ಆಚರಣೆ ಮಲ್ತಾಕಲ ಏಪಲ್ಲ ಧರ್ಮದ ಸಂಘರ್ಷ ಪೂಜಿಗೆ ಇದು ಯಾಕೊಂಜಿ ಪಕ್ಕ ನೆನಪಾಪುಂಡು ಕಿಂಜಿ ಶಾಲೆಗೆ ಬಂದು ಪುರಾಗ ಯಾಕಲೆಲ್ಲದು ಜೋಕ್ಲೆಡಲಾಯಿ ஒரு ಇಂಗ್ಲಿಷ್ ಮೀಡಿಯಂ ಓದಿತ್ತೆ ஒரு ಕನ್ನಡ ಮೀಡಿಯಂ ಓದಿತ್ತೆ ಆಕಲು ಈ ತುದದಾಟ್ರಿಗೆ ಓಡೋಡು ಪೋಪುನ ಸಂದರ್ಭ ಬತ್ತುಂಡು ಓಡೋಡು ಪೋಪಿ ಸಂದರ್ಭಡು ಜೋಕ್ಲೆಲಾಯಿ ಚರ್ಚೆ ಅಂಡು ಊರಿ ಪಂಪುಣಿಂಚಿನ ಬಂಡ ಒಂದು ಬೋಟ್ ಉಂಡು ಊರಿ ಪಂಪುಣಿಂದು ಓಡ ಅಂದ ಬೋಟು ಓಡ ಅಂತ ಅಕ್ಲೆಲ್ಲೇ ಗಲಾಟೆ ಅಂಡು ನಿಜವಾದ ಬೋಟುಲ ಓಡಲ್ಲ ಬಂಡ ಒಂಜಕ್ಕೆ ಪುದರು ಬಂದ ಆ ಜೋಕ್ಲೆ ಗೊತ್ತಿಜಿ ಬಹುಶಃ ಸಂಘರ್ಷ ಬಂಡ ಅಂಚೆ ನಂಗಾಯ್ತು ಧರ್ಮದ ಸೂಕ್ಷ್ಮ ಅರಿ ಅಂದ್ರೆ ಒಕ್ಕಡೆ ಅವು ದೇವೇರು ನುದುವೇರು ಮಾಡ್ಪ ಮಾತ ದೇವರೆಲ್ಲ ಒಂಜಿ ಕಣ್ಣಿಗೆ ತೋಜಂದಿ ಆ ಅವ್ಯಕ್ತ ಶಕ್ತಿನ ನಮ್ಮ ದೇವೇರು ಮಾಡ್ಪ ಬಹುಶಃ ಅವೇನು ಮೂಲು ತೆರಿದು ನಿಗಳು ಮಾತ ಮತಸ್ಥೆಲ್ಲ ಒಟ್ಟಿಗೆ ಅದು ಮೂಲು ಒಂಜೇ ವೇದಿಕೆಡು ಪೊರ್ಲು ಕರ್ತವ್ಯ ಮಲ್ತಂದುಳ್ಳೇರು ವಾ ಧರ್ಮ ಮಟ್ಟ ಇವು ಬೊಕ್ಕರಿಗೆ ಅನ್ಯಾಯ ಮಲ್ಪಲ ಅಂತ ಮಾಡ್ಬೂಜಿ ಬೊಕ್ಕರನ್ನ ಪ್ರಾಣ ವಿಹಾರಿ ಮಲ್ಪಲ ಮಾಡ್ಬೂಜಿ ಬೊಕ್ಕರಿಗೆ ಮನಸ್ಸಿಗೆ ಬೇಜಾರ ಮಾಡ್ಬೂಜಿ ಅತಿಥಿ ದೇವೋಭಾವ ಒಂದೇ ಮಾಡ್ಬಿಡಿ ಅವಲ ವಿಶೇಷ ಮಾತು ಮೂಲು ನಾಗದೇವರ ಸಾನ್ನಿಧ್ಯ ಒಪ್ಪುಣಿ ನಾಗದೇವರ ಸಾನ್ನಿಧ್ಯಡು ನಮ್ಮ ಸೇವೆ ಮಲ್ತನ ನಂಗೆ ದೇವಿ ಮನ ಶಾಸ್ತ್ರ ಪ್ರಕಾರ ನಾಗೆ ಮನಕಾರಕ್ಕೆ ಆರೋಗ್ಯಕಾರಕ್ಕೆ ಸಂಪತ್ಕಾರಕ್ಕೆ ಎಂದಿಗೆ ವಿಶೇಷವಾಗಿ ಮಾನಸಿಕ ನೆಮ್ಮದಿನ ಶಾಂತಿನ ಅಂಜನೆ ಸಂಪತ್ತು ಬಂಡಿಗಳು ದುಡ್ಡು ಮಾತ್ರ ಸಂಪತ್ತನ್ನ ಮಾತ ಕೊರ್ಪಣಾಗೆ ಅಂಚಿತಿ ವಿಶೇಷವಾಗಿ ಶಕ್ತಿ ದೇವೇರು ನಾಗದೇವರಿಗೆ ಆ ನಾಗದೇವರು ಬಹುಶಃ ನಂಗೆ ಎಕಡೆ ಬೇರೆ ಪಂಡಿರು ಪ್ರತ್ಯಕ್ಷ ತೋಜಿನ ದೇವರು ನಮ್ಮದವರು ಇಚ್ಚಿನ ತೊಂದರೆ ಗೊತ್ತಿಲ್ಲವು ಆ ದೇವರಿಗೆ ಅವಡು ನಾಗದೇವರಿಗೆ ತೊಂದರೆ ಬರಡು ನಂಗೆ ತೋಜಿನಿ ನಾಗೆ ಪಕ್ಕ ತೋಜಿನಿ ಇಜ್ಜಿಚ್ಚ ತೊಂದರೆ ಆತುಂಡು ನಿಗಳು ದಾದ ಮಲ್ಪಡಿ ಈಜಿ ನಮ್ಮ ತೂರ ನಂಗೆ ಬಂದು ಸೂಚನೆ ಕೊಡ್ಬೇರಿ ಅತ್ತು ದೈವಸ್ಥಾನದ ದಾದ ತೊಂದರೆ ಎಲ್ಲ ಪಕ್ಕ ತಿರ್ಕೊಂಡು ಬರ್ಬಿಡಿ ನಾಗೇನೆ ಅವಳು ದೈವಶಾನ ದೇವಸ್ಥಾನ ಎಲ್ಲ ಹಚ್ಚಿದೆ ಸರ್ವಸಾಮಾನ್ಯವಾದ ನಾಗೆ ಬತ್ತಿ ನಾಗೆ ದಾಯ ಬತ್ತೆಪ್ಪ ಅಂದ್ರೆ ಮಾತೆಲ್ಲ ಆಲೋಚನೆ ಹೊರಬೇರು ದಾಯ ಬಂಡ ನಂಗೆ ಸೂಚನೆ ಕೊಡ್ಬಿಡಿ ನಿಗಳು ಕರ್ತವ್ಯ ಸಮ ಮಲ್ತೊಂದು ಇಚ್ಚಾರಿ ಈಜಿನ ಕರ್ತವ್ಯ ಅವಳು ಕೊಂಚ ಸೂಚನೆ ಕೊಡ್ಪಾಳ್ಕ ದೇವದೂತಲಕ್ಕ ನಾಗೆ ಬರ್ತದೆ ನಂಗೆ ಪೂರ ಅನುಗ್ರಹ ಮಲ್ತೊಂದು ಅಂಚಿತಿ ಒಂಜಿ ವಿಶೇಷ ಸಾನ್ನಿಧ್ಯ ಪಂಡ ಈಜಿನ ಗಂಡ ಅವು ಮಾತೆಲ್ಲ ಆತ್ಮಶಕ್ತಿ ಒಂಜಿ ಅದು ಮಹಾಶಕ್ತಿನಿ 10 ಜನ ಕೈ ಮುಗಿಂಡ ಆ 10 ಜನರು ಶಿಲಾಭಾವತಿ ಅರ್ಚಕಸ್ಯ ಪ್ರಭಾವೇಣ ಶಿಲಾಭಾವತಿ ಶಂಕರ ಬಂಡಲ್ಕ ಮಾತೆ ರೊಟ್ಟು ಕೂಡ್ತು ನಮ್ಮ ಒಂಜಿ ಕಲ್ಲಿಂದ ಆ ಕಲ್ಲಿಡ ದೇವರು ಕೂಡ ಬಂದು ದೇವರ ಪ್ರಾರ್ಥನೆ ಮಲ್ತುಂಡ ದೇವರು ಖಂಡಿತ ಆ ಕಲ್ಲಿಡ ಬತ್ತು ಗುಲ್ಲೂರಿಗೆ ತಾಯಿ ಬಂಡ
ದೇವರು ಭಕ್ತಾದಿರಿ ದೇವರು ನಮ್ಮತ್ಲ ಸ್ವತಂತ್ರ ನಂಗೆ ಇಂಜಿನ ಬಂಡ ಒರಿಯಾಡ ಆ ಪೂಜೆ ಬಂಡ ಏತ ಏಟೆ ಬಲ್ತೆ ಬೊಕ್ಕಲ ಬೊಕ್ಕಲ ಅಂದುಜಿ ಅಣ್ಣ ದೇವರ ಅಂಚತ್ತು ಏತು ಭಕ್ತಿ ನಮ್ಮ ಆಗಲಿನ ಆರಾಧನೆ ಮಲ್ಪನ ಏತು ಭಕ್ತಿ ಶ್ರುತಿ ಮಲ್ಪನ ಆ ಭಕ್ತಿ ಶ್ರುತಿಗೆ ಸರಿಯಾದ ಕೂಡಲೇ ಅನುಗ್ರಹ ಮಲ್ಪೇನೆ. ನಾವು ಪುರಾಣದ ಕೆಲವು ಕಥೆಯನ್ನು ಕೇಳುವ ರಾಕ್ಷಸರು ಅನ್ಯಾಯ ಮಲ್ಪೇರು ಎಂದು ಗೊತ್ತುಪುಡು ಹೊರಕೊರಡ ಅನ್ಯಾಯ ಮಲ್ಪೇರು ಗೊತ್ತುಪುಡು ಆಲ್ಲ ದೇವರು ಪ್ರತ್ಯಕ್ಷ ಆದಾಯ ಕೇಳುವಿಲ್ಲ ಹೊರಕೊರದು ತಥಾಸ್ತು ಮಲ್ಪೇರು ಆ ದೇವರು ಕೊರಿಂದ ಹೊರನ ಸದುಪಯೋಗ ಮಲ್ಪಂದ ದುರುಪಯೋಗ ಮಲ್ತಂಡ ಮಾತ್ರ ಆಯ್ತು ಹಾಗೆ ಅವನತಿ ಹೊರತು ಆ ದೇವರು ಕೊರನ ಹೊಲನ ಸದುಪಯೋಗ ಮಲ್ತಂಡ ಆಯ್ಕೆ ಜೀವನ ಮೋಕ್ಷ ತೆಕ್ಕೊಂಡು ಅಂಚೆನೆ ನಂಗೆ ದೇವರು ಗೊಪ್ಪಿಸಿದಿ ಸಂಪಾದನೆಯಿಂದ ಮಿಂಚಿತಿ ಸತ್ಕರ್ಮಗಳು ಉಪಯೋಗ ಬರ್ತದೆ ಸದುಪಯೋಗ ಬರ್ತಂಡ ನಂಗೆ ಜೀವನೋಡು ಸುಖ ತಿಕ್ಕೊಂಡು ಶಾಂತಿ ತಿಕ್ಕೊಂಡು ನೆಮ್ಮದಿ ತಿಕ್ಕೊಂಡು ದೇವರು ಗುರಿ ಸಂಪತ್ತಿನ ನಮ್ಮ ಸದುಪಯೋಗ ಬರ್ತಾ ಜನ ನಂಗೆ ಜೀವನೋಡು ಕಷ್ಟಗಳು ತೊಂದರೆಗಳು ಬಿಡುವರ್ಕೊಂಡು ಬಹುಶಃ ಅವೇನು ನಮ್ಮ ಮಿಂಚಿತಿ ನಮ್ಮ ಹಿರಿಯರ ನಾಲ್ಕು ಇಜ್ಜಿಜ ಮಲ್ಪಳ ನಂಗೆ ಎಡ್ಡೆ ತಾದಿನ ದೊಯ್ಪಾದ ಗುರ್ತೇನೆ. ಆ ತಾದಿನ ನಮ್ಮ ಪೋರೆಗೋಸ್ಕರ ನಂಗೆ ಕೂಡ ಈ ಪುರಾಣದ ಕಥೆದ ಮುಖಾಂತರ ಹತ್ತು ಕೆಲವು ಕ್ಷೇತ್ರ ಮಹತ್ವದ ಮುಖಾಂತರ ಈ ತಾದಿ ತತ್ವ ನಂದಿಕ್ಕೆ ಇಂಜಿತ ಕಷ್ಟ ಬರ್ಕೊಂಡು ತಾದಿಡು ಬೋಲ ಧರ್ಮಡು ಬೋಲ ಧರ್ಮ ದಿನ ಕಾಪಾಡು ಬಂದು ಬಹುಶಃ ನಾವು ಮಾತೆಲ್ಲ ಏಪಲ್ಲ ಸಮಾನ ಈ ಮಲ್ಲ ಕಷ್ಟ ಬತ್ತಂಡ ನಂಗೆ ವಿಶೇಷವಾಗಿ ನೆಮ್ಮದಿ ಕುಡಿಯಪ್ಪ ಬಂಡ ನಮ್ಮ ಇಷ್ಟ ದೇವರು ನಮ್ಮ ನಂಬಿಸಿದ ದೇವರು ನಂಗೆ ವಿಶೇಷ ಪ್ರೀತಿ ಆಯ್ತಿದ್ದ ದೇವರ ಕೈತಿರ್ಬೋದು ದೇವರೇ ಅನ್ನ ಇಂಚಿ ಕಷ್ಟಡುಲ್ಲ ಎಲ್ಲ ಕಷ್ಟ ನೀರು ಪೂರ ಪರಿಹಾರ ಮಲ್ಪೆ ದೇವರ ಪ್ರಾರ್ಥನೆ ಮಲ್ಪಂಡ ನಂಗೆ ಏತು ನಂಬಿಕೆಯಿಂದ ಆತ ಮನಸ್ಸಿಗೆ ಶಾಂತಿ ತಿಕ್ಕೊಂಡಿಗೆ ಯಾಕಂದ್ರೆ ಬೇರೆ ಬಂದಿರು ಮೂಲಭೂತ ಕೈ ಮುಗಿನ ಹಾಕಲಿಕ್ಕೆ ದೇವರ ಅನುಗ್ರಹ ಮಲ್ಪಿರೋದು ನಂಬಿಕೆ ಬಿತ್ತ ಅನುಗ್ರಹ ಹಾಕೊಂಡು ನಂಬಿಕೆ ಏತುಟ್ಟಲ್ಲ ದೇವರ ಬಿತ್ತ ನಂಗೆ ಏತು ಭಕ್ತಿ ಇಲ್ಲ ಆ ಭಕ್ತಿ ದೇವರಿಗೆ ತಾದಿಗುಳ್ಳ ಮಹಾಶಕ್ತಿ ಆದ ನಂಗೆ ಆ ಶಕ್ತಿ ಅನುಗ್ರಹ ಮಲ್ಪುಂಡಿಗೆ ದೇವರಿಗೆ ದಾಯ ಬಂಡ ಕಣ್ಣಿಗೆ ತೋಜನ ಶಕ್ತಿ ಆ ಅವ್ಯಕ್ತ ಶಕ್ತಿ ಆ ಶಕ್ತಿನೇ ಒರಿಯರೇ ಆರಾಧನೆ ಮಲ್ಪಿಡಲ್ಲ ಪತ್ತಪ್ಪ ಬಾಲಲ್ಲಿ ಒಟ್ಟು ವಿಶೇಷವಾದ ಆರಾಧನೆ ಮಲ್ಪದಿಂದ ಅವು ಮಹಾಶಕ್ತಿ ಆಗ್ಬಿಟ್ಟಿಗೆ ನಮ್ಮ ಹಿರಿಯರ ನಾಲ್ಕು ಮಾತೆಲ್ಲ ಅವೇನು ನಂಬುದು ಪತ್ತಪ್ಪ ಬಾಲಲ್ಲಿ ಒಟ್ಟು ಸೇರಿದು ಕೈ ಮುಗಿಲೆ ಇಚ್ಚಿತ್ತ ಪೂಜೆ ನಮಸ್ಕಾರ ಅನಾಗ ಊರಿದಾಗ್ಲು ಮಾತೆಲ್ಲ ಬೆಲೆ ಒಟ್ಟು ಸೇರ್ಲೆ ಕೈ ಮುಗಿಲೆ ನಾವು ಒಟ್ಟು ಕೈ ಮುಗಿಗ ಯಾಕಂಡ ಪತ್ತ ಆತ್ಮ ಮುಂಜಿ ಅನಾಗ ಮಹಾಶಕ್ತಿ ಆಗ್ಬಿಟ್ಟಿಗೆ ನಿಗುಳು ಪೂರ ದೇವಿ ಮಹಾತ್ಮೆ ಆಟ ದುಡ್ಡು ಪಡೆಯವು ದೇವಿ ಮಹಾತ್ಮೆ ಆಟೋಡು ದೇವಿನ ಪ್ರತ್ಯಕ್ಷ ಹೆಚ್ಚಾಗಿಂದ ಮಹಿಷಾಸುರನ ವಧೆಗೋಸ್ಕರ ದೇವಿ ಪ್ರತ್ಯಕ್ಷ ದೂದು ಪಡೆಯವು ಆ ಪ್ರತ್ಯಕ್ಷಡು ಬ್ರಹ್ಮ ವಿಷ್ಣು ಮಹೇಶ್ವರರು ದೇವಾದಿ ದೇವತೆಗಳು ಮಾತ ಒಟ್ಟು ಸೇರ್ದು ಆಕಲ ಅಂತಃಶಕ್ತಿ ಬಂಡ ಮಾತಾಡಿ ಒಟ್ಟು ಪತ್ತಪ್ಪ ಬಾಲು ಒಟ್ಟು ಸೇರ್ದು ಕೈ ಮುಗಿದು ರಾಕ್ಷಸರ ಬಾಧೆಯ ತಡೆವೇರ ಬುದ್ಧಿ ಎಂಗಳನ್ನು ರಕ್ಷಣೆ ಕೊರಲೇ ಬಂದು ವಿಜಯ ಮನಸ್ಸಿನ ಹಾಕಲು ಪ್ರಾರ್ಥನೆ ಮಾಡ್ಲಾಗ ದೇವಿ ಉದ್ಭವ ಬಲ ಅಯ್ಯೋಲಿ ಜೇನು ಅಲ್ಲಿ ಒಲ್ಲ ಏನಲ್ಲ ಬಂಜಿರು ಬೈತಾ ತುಂಡು ಹತ್ತು ದೇವಿ ಸ್ವತಃ ಪ್ರತ್ಯಕ್ಷ ಆಗ್ಬಿಡಿ ಆ ಪ್ರತ್ಯಕ್ಷ ದೇವಿ ಆ ದುಷ್ಟರು ಪೂರ ಸಂಹಾರ ಮಾಡ್ತಾರೆ ಅಂಜಾತ್ಮಕ ನಮ್ಮ ಕಷ್ಟಗಳು ತೊಂದರೆಗಳು ಪೂರ ಬಂದಾಗ ನಮ್ಮ ಮನಪೂರ್ವಕವಾದ ಪತ್ತಪ್ಪ ಬಾಲು ಒಟ್ಟು ಮತ್ತು ಸೇರಿದು ನಮ್ಮ ದೇವರ ಕೈವಿಗಿಂದ ಖಂಡಿತ ಆ ವ್ಯಕ್ತವಾಗಿದೆ ಶಕ್ತಿ ನಮ್ಮನೆ ಅನುಗ್ರಹ ಮಾಡ್ಬಿಡು ಅಣ್ಣ ನಂಗೆ ಆತ ನಂಬಿಕೆ ಬಿಡು ನಂಬಿಕೆ ಜಿಂದ ಪ್ರಯೋಜನ ಜಿ ಅದಕ್ಕೆ ನಂಬಿಕೆ ಬರಲಿಗೋಸ್ಕರ ಇಂಚಿಂತ ಪೂಜಾ ವಿಧಾನಗಳು ಕೂಡ ಬರ್ತದೆ ಇಂಚ ಪೂಜೆ ಮಲ್ಪಡೆ ಈ ನಮ್ಮನೆ ಪೂಜೆ ಮಲ್ತೊಂದು ಬಲೆ ಇಂಚ ಇಷ್ಟಾರ್ಥ ಉಣ್ಣುದು ಐಕ್ಯ ಧರ್ಮ ಬಂಡಿರು ನಮ್ಮ ಧರ್ಮ ಬಂಡ ಅವು ಜೀವನ ಧರ್ಮ ನಮ್ಮ ಜೀವನೋಡು ಇಂಚೆ ಮಲ್ತಾಡ್ಪಡು ಇಂಚೆ ನಡಪಡು ಇಂಚೆ ನಡತಂಡ ನಿಕ್ಕೆ ಜೀವನೋಡು ಸುಖ ಶಾಂತಿ ನೆಮ್ಮದಿ ಕೊಳ್ಳುದು ಮನುಷ್ಯ ದುಪ್ಪಡು ಮನುಷ್ಯ ರಾಕ್ಷಸ ದುಪ್ಪರಬಲ್ಲಿ ಮನುಷ್ಯ ದುಪ್ಪಂಟ ಆ ಕರ್ತವ್ಯ ಮಲ್ಪಡು ಬೊಮ್ಮಕ್ಕೆ ನಮ್ಮ ಧರ್ಮ ಚಿಂತನೆ ಮಲ್ಪಡೆ ಮಾಡ್ಬೇಕು ಅದಕ್ಕೋಸ್ಕರ ಮಾಡ್ಬೇಕು ಕೇವಲ ಇತ್ತೆ ಬರ ಇಂಜಿ ಆತನ ಬಂಡ ಸರ್ವಸಾಮಾನ್ಯ ಮಾತೆರೆಗಿಲ್ಲ ಜೋಕ್ಲು ಇಂಜಿನ್ ಹುಡುಕೆಂಡ ಜೋಕ್ಲು ಡಾಕ್ಟರ್ ಅವಡು ಜೋಕ್ಲು ಇಂಜಿನಿಯರ್ ಅವಡು ಇಂಜಿನೇ ಮಾಡ್ಬೇಕು ಬರ್ತದೆ ಐತೊಟ್ಟಿಗೆ ಮಗೆ ನಿಜವಾಗಿ ಜಿತ್ತಿ ಸಹೃದಯಿ ಮನುಷ್ಯ ಅವಡು ಎಡ್ಡೆ ಮನುಷ್ಯ ಅದು ಎಡ್ಡೆ ಕರ್ತವ್ಯ ಅವಡು ಏನ ಉಪದೇಶಗಳು ಪೂಜೆ ಅದಕ್ಕೋಸ್ಕರ ಏನ ಧಾರ್ಮಿಕ ಚಿಂತನೆ ಅವು ಗುಡ್ಡು ಸಂಪ್ರದಾಯ ಮಾಡ್ಬೇಕು ಗುಡ್ಡು ಸಂಪ್ರದಾಯ ಖಂಡಿತ ಆತು ನಮ್ಮ ಅವನ ಸರಿಯಂದ ನಮ್ಮ ಗುಡ್ಡ ನಡೆದಾರ ನಮ್ಮ ಸಂಪ್ರದಾಯ ಗುಡ್ಡು ನೋಡ್ಬೇಕು ನಂಗೆ ವಿಶ್ವಾಸ ಇತ್ತು ಖಂಡಿತ ಫಲ ಉಂಟು ಐಕ ಉದಾಹರಣೆಗಾಗಿ ಮುಲ್ತಾ ಸಾಕ್ಷಿ ಹೋಯ್ಕೊಂಡ ಅವ್ರು ಬಂದಿರು ಅನ್ಯ ಜಾತಾರ ಎಲ್ಲ ಆರು ತುಂಬಿದ ತೊಡ ಕುಳುಕುವುದಿಲ್ಲ ಅದು ಅಬ್ದುಲ್ ಕುಂಜಿ ಅಂತಾರೆ ಅದು ಆರು ಬಂದಿರು ತುಂಬಿದ ಕೊಡ ತುಳುಕುವುದಿಲ್ಲ ಅದೊಂದು ಗಾದಂಡು ಮಸ್ತ್ ತೆರಿನಾಕಲು ಕೊಡಬರಡು ನಿಲಿಕೆ ನೀರಿತ್ತಿಂದ ಅಂಚಿ ಪಂಚಿ ಪದಮನಗ ಚೆಲ್ಲುಜಿಗೆ ಅರ್ಧ ಕೊಡಬನ ಗಡಗಡ ಕುಂಬರುಂಡಿಗೆ ಅಂಜನೆ ನಾವು ಮಸ್ತ್ ತಿರಿದು ಮಾತ ವಿಷಯಗಳು ತೆರಿಯೊಂದಿಲ್ಲ ನಾಯಕಲು ಏಪಲ ದಡಿಬಿಡಿ ಆಪಂಜೀರಿ ಆರು ಮಸ್ತ್ ತೆರಿದಿದ್ದಾರ ಅವು ಸರಿ ನಿಗಳು ಆರಾಧನೆ ಮಾಡುವ ಜಾಗ ಈಗ ಆರಾಧನೆ ಮಲ್ಪಡೆ ಬಂದು ಮಲ್ಲ ಮನಸ್ಸಿನ ಜಾಗ ಕೊರಿಯರು ಆ ಜಾಗದ ನಿಗಳು ಮಾತ ಒಟ್ಟು
ಒಟ್ಟು ಸೇರ್ದು ಜೀರ್ಣೋದ್ಧಾರ ಬರ್ತದೆ, ಪೊರುಳು ಬರ್ತದೆ. ಆ ಸಾನ್ನಿಧ್ಯ ನಿರ್ಧಾರ ಇನಿ ನಂಗೆ ಒಂಜಿ ವಿಶೇಷವಾದ ನೆಮ್ಮದಿಗೆ ಒಂಜಿ ಜಾಗ ಹೆಚ್ಚಿನ ತೊಂದರೆ ಇತ್ತಲ್ಲ, ಆ ತೊಂದರೆಗೆ ಬರೋದು ಅವ್ಳು ಕೈ ಬಿಗಿದು ಅವಳು ನಂಗೆ ಅವಳು ಪರಿಹಾರ ಹಾಕೊಂಡು ದೃಢ ವಿಶ್ವಾಸದ ಕೈ ಬಿಗಿದ ನಂಗೆ ಕೈಟು ಪರಿಹಾರ ಹಾಕೊಂಡು ಅಂಚಿತಿ ಒಂಜಿ ಮಲ್ಲ ಕ್ಷೇತ್ರ ನಿರ್ಮಾಣ ಮಾಡ್ತಲ್ಲ. ಆ ಊರೆಡ್ಡೆ ಹಾಕೊಂಡು ದುಂಬುಡು ಒಂಜಿ ಸಂಪ್ರದಾಯ ತಂಡ ಒಂಜಿ ಊರು ಪೋಟ ಊರ್ದ ಜನಗಳೆಂಚ ಊರೆಂಚ ಒಂದು ಕೇಂದ್ರದ ಮಾತೆಲ್ಲ ಕೇಳೊಂದು ಬೋರೆ ಆಪಜಿಗೆ ಅದ್ರ ತೂಟ ಆ ಊರ್ದ ದೇವಸ್ಥಾನ ದೇವಾಲಯ ವಿದ್ಯಾಲಯ ರೆಡ್ಡಿ ಅಂತ ಉಂಡ ಓಲು ವಿದ್ಯಾಲಯ ಮಸ್ತ್ ಜನ ಬರ್ತದೆ, ವಿದ್ಯಾರ್ಥಿಗಳು ಓದೊಂದುಳ್ಳೇರು, ಓಲು ಮಸ್ತ್ ಜನ ದೇವತಾರಾಧನೆ ಪೂಜೆ ಪುರಸ್ಕಾರ ಸೇರೊಂದುಳ್ಳೇರು. ಅವಳ ಜನಕ್ಕಳು ಸಜ್ಜನರು, ಅವಳ ಜನಕ್ಕಳು ಎಡ್ಡೆ ಮನುಷ್ಯರು ಚಿಂತನೆಗೆ ನಿರ್ಣಯ ಬಂಡ ನಮ್ಮ ಧರ್ಮದ ಇತ್ತಿಂದ ಆ ಧರ್ಮ ನಮ್ಮ ಲಕ್ಷಣ ಕೊಡ್ಕೊಂಡು ನಂಗೆ ಶಾಂತಿ ಕೊಡ್ಕೊಂಡು ನಂಗೆ ನೆಮ್ಮದಿ ಕೊಡ್ಕೊಂಡು ನಂಗೆ ಸುಖ ಕೊಡ್ಕೊಂಡು ಅಂಚಿತಿ ಒಂದು ವಿಶೇಷ ಸಾಧ್ಯತೆ ಈ ಊರ್ದ ಮಾತೆಲ್ಲದಿಗಳು ಒಟ್ಟು ಸೇರಿದು ಬರ್ತಾರೆ. ವಿಶೇಷವಾಗಿ ಇಂಚಿತಿ ಆ ನಾಗಗೆ ಸಂಬಂಧಪಟ್ಟ ಕ್ಷೇತ್ರ ಅವಳ ಆ ಸುಬ್ರಹ್ಮಣ್ಯ ಕ್ಷೇತ್ರ ಹಿಡಿದೆ ಅದ್ರ ಬರ ಬಂದು ಆ ದೇವರಿನ ಪೂರ ಪ್ರತಿಷ್ಠೆ ಬರ್ತದೆ. 4 ಜನಕ್ಕೂ ಉಪಕಾರ ಬಿಜಿತಿ ಎಡ್ಡೆ ಕರ್ತವ್ಯ ಬಲ್ತೀರಿ. ಎಡ್ಡೆ ಕರ್ತವ್ಯ ಮಲ್ತಾಕ್ಲಿಗೆ ಪ್ರತ್ಯೇಕ ಆಶೀರ್ವಾದ ಉಂಟಿದೆ. ಎಡ್ಡೆ ಕರ್ತವ್ಯ ಮಲ್ತ ನಿಜ ಬಣ್ಣ ದೀಪ ಬತ್ತಾಳಕನೆ ದೀಪ ಬತ್ತಾಯ ಕೂಡಲೇ ಕತ್ತಲೆ ದೂರ ಆಪುಂಡೆ ಅಂಡ ದೀಪ ತೊಕ್ಕಂದಲ್ಕ ನಮ್ಮ ಜಾಗ್ರತೆ ಮಾಡ್ಬಿಡಿಗೆ ಕ್ಷೇತ್ರ ಪುರ ಬೆಳಗೊಡ್ಡ ಆ ಸಾನ್ನಿಧ್ಯ ಪುರ ಎಡ್ಡ ಬೆಳಗದು ನಂಗೆ ಅವನ ಅನುಗ್ರಹ ಕೊಡ ಅವಿನ ನಿತ್ಯ ನಿರಂತರ ಎಂಚ ನಮ್ಮ ದೀಪ ಉರಿಯೊಡ್ಡ ಆಯ್ತ ಮಜ್ಜಿದೆಪ್ಪುವ ಆಯ್ತ ಎಣ್ಣೆ ಪಾಡು ಎಣ್ಣೆ ಉಂಡಾಜಿ ಅಂತದ್ದು ಎಣ್ಣೆ ಪಾಡುವ ಗಾಲಿ ಹೆಚ್ಚಿಂಡ ಕಮ್ಮಿನ ಅಂತದ್ದು ಗಾಳಿ ಬೆಲ್ಲ ಜಾಗ್ರತೆ ಮಾಡ್ತಂದ್ರೆ ಆ ದೀಪ ಪೊರುಳು ಉರಿಯುಳ್ಳು ಅಂಜನೆ ಕ್ಷೇತ್ರ ಎಲ್ಲ ಅಂಜನೆ ಕ್ಷೇತ್ರ ಪೊರುಳು ಅಲ್ಲೆಲ್ಲ ಆ ಕ್ಷೇತ್ರದ ಮಾಗ್ಯಾಗೆ ತೂದು ಅವಳು ಇಂಜಿನ ಅಜೀರ್ಣಾವಸ್ಥೆ ಉಂಡು ಜೀರ್ಣ ದ್ವಾಪುಂಡ ಪೂಜಾ ಪುಂಡ ಪುರಸ್ಕಾರ ಪುಂಡ ಇಜ್ಜ ಅಂತೂರು ನಿರಂತರವಾದ ಪೊರ್ಲುಡು ಆ ದೇವರ ಸೇವೆ ಮಾಡ್ತಂದು ಬತ್ತಂಡ ಆ ಸೇವೆ ನಂಗೆ ಜೀವನ ಸುಖಲ ಕೊಡ್ಕೊಂಡು ಐತೊಟ್ಟು ಆ ಕ್ಷೇತ್ರ ಅಭಿವೃದ್ಧಿ ಆಗ್ಬಿಡು. ಕ್ಷೇತ್ರ ಅಭಿವೃದ್ಧಿ ಆಗೋಲ್ಲ ಊರ್ದ ಜನಗುಲೆಗಳ ಇದು ನೆಮ್ಮದಿ ಇಟ್ಕೊಂಡು ಅಂಚಿತಿ ಒಂದು ವಿಶೇಷ ಕ್ಷೇತ್ರ ದಿಕ್ಕಲ ಸಾಧನೆ ಆತಂಡು ಈ ಸಾಧನೆ ಮಲ್ತ ಕ್ಷೇತ್ರ ಬೆಳಗೋಡು ನಿರಂತರವಾದ ದೇವರಿನ ನಮ್ಮ ಮನಪೂರ್ವಕವಾದ ನಂಬುಂಡ ನಂಗೆ ದೇವರ ಎಪ್ಪಲ್ಲ ಕೈ ಪೂಜರಿಗೆ ಆ ರೆಕರ್ಡ್ ಬಂದಿರಿ ಜಾಬಾಲಿ ಋಷಿ ಪ್ರತಿಷ್ಠಾಪನೆ ಮಾಡ್ತೀನಿ ಎಂದದು ಕಟೀಲು ಜಾಗಾಲಿ ಪ್ರತಿಷ್ಠಾಪನೆ ಮಾಡ್ತೀನಿ ಅದು ಅವು ಸ್ವಯಂಭೂ ಅಣ್ಣ ಅವಳು ನಾವು 44ನೇ ಇಸಿಲಿ ಮಲ್ಲ ಬೊಲ್ಲ ಬತ್ತಿತ್ತು. ಆ ಬೊಲ್ಲದ ಸಂದರ್ಭಗಳು ಇಡೀ ದೇವಸ್ಥಾನ ಕೊಚ್ಚಿದ ಭೂಮಿ ಸಂದರ್ಭ ಅಂಚಿತಿ ಸಂದರ್ಭಗಳು ಎಲ್ಲ ಪಪ್ಪ ಪೂಜೆ ಮಾಡ್ತಿರ್ತಾರೆ. ಆರಿಗೆ ಭಾರಿ ದೇವರ ಮಿತ್ರ ವಿಶ್ವಾಸ ದೇವರ ನಂಬಿಕೆ ಆರ್ದಾರ ಮಂಡ್ಯ ಬೊಲ್ಲ ಬರ್ತದೆ ಎಲ್ಲ ದೇವರ ಗೋಪೆ ಎಲ್ಲ ಯಾರ ಗೋಪೆ ಬಂದು ದೇವರೆಲ್ಲ ಐಬೋದು ಗುಲ್ಲಿಯರಿ ದೇವರೆಲ್ಲ ಐಬೋದು ಗುಲ್ಲಾಗ ದೇವಸ್ಥಾನ ಪೂಪ ಸಂಕ ಗಿಂಕ ಪೂರ ಪೋಡ್ಲು ದೇವಸ್ಥಾನ ಮಾತ ಕಟ್ಟಡ ಎಲ್ಲ ಪಡ್ಲು ಅಣ್ಣ 6 ಕುಲ್ದಿನ ಆ ಗರ್ಭಗೃಹದ ಕಟ್ಟಡ ಅಲ್ಲ ದೇವಸ್ಥಾನದ ಅರಿತ ಬಾಜನಲ ಒಕ್ಕ ಯಶಗಾರದ ಪೆಟ್ಟಿಗೆಲ್ಲ ಇಂದು 4 ಬಗೆ ಅವರು ಒರಿದು ದೇವರೇ ನಮ್ಮೇರಿ ಆ ಯಶಗಾರ ಪೆಟ್ಟಿಗೆ ಅನ್ನು ಬಿಡುದು ಮುಖದ ಪೂರ ಒಡೆಬಿಡ ಬಣ್ಣ ಪಾತ್ರ ಬಣ್ಣ ಪೂರ ಸಮೇತ ಪೂರ ಬೋದು ಪಿದಾಯ ಬೆಲೆ ಬಾಜಿ ಪಿದಾಯ ಬೆಲೆ ಸಂಕಲ ಬೋತುಂಡು ಆ ನಮ್ಮನ ಅವಸ್ಥೆ ಅಂಚಿತ್ತ ಸಂದರ್ಭ ಆ ದೇವರನ್ನು ಗಟ್ಟಿ ಬತ್ತದ ಏಕಲ ಈ ಸಂದೇಶ ಬರ್ತೀರಿ ನಮ್ಮ ದೇವರನ್ನು ಗಟ್ಟಿ ಬತ್ತಂದ ದೇವರ ನಮ್ಮನ್ನು ಗಟ್ಟಿ ಬತ್ತು ಇರುವುದು ದೇವರನ್ನು ಗಟ್ಟಿ ಬತ್ತು ಬೇಡ ದೇವರ ಆದ ದೃಢ ವಿಶ್ವಾಸದಿಂದ ದೇವರು ನಮ್ಮನ್ನು ಗಟ್ಟಿ ಬತ್ತುವರಿಗೆ ಅಂಚನೆ ವಿಶೇಷವಾಗಿ ಜೊತೆ ಅನ್ನದಾನ ಸರ್ವೇ ದೇವ ತೃಪ್ತಂದು ಅನ್ನದಾನೆ ನಾವು ಔದಾಯ ಬಂದಿರುವಂಡ ಪ್ರತಿ ವರಿಯ ಹೃದಯ ದೇವರುಳ್ಳೇರೊಂದು ಶಾಸ್ತ್ರ ಆ ಹೃದಯಯುಕ್ತ ದೇವರಿಗೆ ಸಂತೃಪ್ತಿ ಅವಡ್ಡ ಬೇಟೆ ಇಂಜಿನ ಕೊಂಡಲ್ಲ ಸಂತೃಪ್ತಿ ಅವನಿಗೆ ಕಾಯಿತ ಕಾಸು ಕೊರಿಯಲ್ಲ ನನ್ನ ಜಾತ ಕಾಸು ಕೊರಿಯಲ್ಲ ಉಣ್ಣು ತೋಜಿಂಡು ತಲ ಕುಂಟ ಗಿಂಟ ಪುರ ಕೊರಿಯಲ್ಲ ತಲ 2 ಗುಂಟು ಕೊರ್ತಲ್ಲ ಯಾಕೆ ತೊಂದರೆ ಜೀನ್ ತೋಜಿಂಡು ಅಣ್ಣ ಬಂಜಾನ ಮನಸ್ಸು ಮಾಡಿದ್ರೆ ಆನಾಗ ನನ್ನ ಬೋಡಗೆ ನಾವು ಬಿಡಿಸಿ ಎಂಟು ಬಂಜಿ ದಿಂಜಿನ ನನ್ನ ಬಿಡಿಸಿ ಕೊಂಡ್ಬರ್ಗೆ ಅಂಜ ಆತ್ಮದ ದೇವರೇ ತೃಪ್ತಿ ಅವಡ್ಡ ಅನ್ನದಾನದ ಅವಳಿಗೆ ಅಜ್ಜಿತ್ತ ಕರ್ತವ್ಯ ಎಲ್ಲ ಒಂದು ಮಾತ ಮಲ್ತೊಂದಿಲ್ಲ ಆ ವಿಶೇಷ ಅನ್ನದಾನಾದಿ ಕರ್ತವ್ಯ ಇಚ್ಚಿತ್ತ ಮಲ್ತ ಸತ್ಕರ್ಮ ಪುಣ್ಯದ ಬಲ ಒಡೆಯಲ ಪೂಪುಜಿ ಅವು ನಮ್ಮನ್ನು ಅನುಗ್ರಹ ಮಾಡ್ಬಿಡಿಗೆ ಕಾಯ್ಬಂಡ ಮನುಷ್ಯ ಸಮಾಜವು ಪುಟುದು ಬಂದಾಗ ಮನುಷ್ಯಗೆ ದೇವ ಋಣ ಆತಾಪಿತ ಋಣ ಸಮಾಜ ಋಣ ಅಂತ ಮೂಜಿ ಋಣ ಒಪ್ಪುಂಡಿಗೆ
ದೇವರ ಋಣ ಬಂಡ ದೇವತಾ ಆರಾಧನೆ ಪೂಜೆ ಪುರಸ್ಕಾರ ಪೂರ ಮಲ್ತದ್ದು ದೇವರ ಋಣನೇ ಆನಾಥ ಸಾಡೋಳಿಗೆ ಸಮಾಜ ಋಣ ನುಂಚಿರಿ ಸಮಾಜ ಸೇವೆ ಬೇರೆ ಬಂದಿರ ಸಮಾಜ ಸೇವೆ ಮಲ್ತೊಂದಿಲ್ಲ ಅಂತದ್ದು ಮಕ್ಕಳು ಮಾತು ಜವನಿ ಒಟ್ಟು ಸೇರಿ ಆ ಸಮಾಜ ಸೇವೆನೇ ನಮ್ಮ ಏತು ಮಲ್ತಲ್ಲ ಆತ ನಂಗೆ ಅವು ದೇವರೇ ಕೆಲಸ ಮಲ್ತಾಳ್ಕೇನೆ ಬಂಡ ನಮ್ಮ ಜೀವನಡು ನಂಗೆ ಸುಖ ಶಾಂತಿ ನೆಮ್ಮದಿ ಕೇಳಿ ನಮ್ಮ ಈ ಸಂಪಾದದ ದುಡ್ಡು ದಾನ ಮಾಡಿ ಪ್ರಯೋಜನ ಆ ಸಂಪಾದದ ದುಡ್ಡು ಇಚಿತ್ತ ಸತ್ಕರ್ಮಲಿಗೆ ನಮ್ಮ ವಿನಿಯೋಗ ಮಲ್ತದೆ ಪುಣ್ಯ ಪಡಿಪಿಚ್ಚಿ ಧನ ಸಂಪಾದನೆ ಮಲ್ತಂಡ ಆ ಪುಣ್ಯ ಪಡಿಪಿಚ್ಚಿ ಧನ ನಂಗೆ ಜೀವನವು ಸುಖ ಕೋರ್ಕೊಂಡು ಎಂಚ ಪರದೇಶಕ್ಕೆ ಹೋದಾಗ ಪರದೇಶದ ಶೀಲರ್ ಡಾಲರ್ ಉಂಟು ನಮ್ಮ ಮುಲ್ತ ನೋಡಿರ್ಬೋದು ಅವ್ಳು ಕೊರಿಯಲ್ಲ ಐಕೆ ಬಿಲೇಜಿ ಅವಳು ಅವು ಕಾಗಾಗಿ ಒಂದು ಪರ್ದು ತಕ್ಕೋದು ಅವೇನು ಅಲ್ತ ಡಾಲರ್ ಆದ ನಮ್ಮ ಬ್ಯಾಂಕ್ ಕೊರ್ದು ಡಾಲರ್ ಆದ ಮಲ್ತಂಡ ಅವಕ್ಕೆ ಅವಳು ಬೆಲೆ ಬರ್ಬೋದು ಅಂಜನೆ ಜೀವನಡು ಸುಖ ಶಾಂತಿ ನೆಮ್ಮದಿ ದಿಕ್ಕರೇಗಿ ನಮ್ಮ ಈದು ಪ್ರಯೋಜನ ಬುಜ್ಜಿ ನಮ್ಮ ಐಟು ಸುಖ ದಿಕ್ಕೊಂಡು ಮಾತ್ರ ಆಲೋಚನೆ ಮಾಡ್ಬಿಡಿ ಆ ನೋಟು ದೇವರಿಗೆ ಪಡಿಪಿ ಬ್ಯಾಂಕ್ ಎಕ್ಸ್ಚೇಂಜ್ ಮಲ್ತದೆ ಪುಣ್ಯ ಪಡಿಪಿಚ್ಚಿ ಧನ ಸಂಪಾದನೆ ಮಲ್ತಂಡ ಅವು ನಂಗೆ ಜೀವನಡು ಸುಖ ಶಾಂತಿ ನೆನಪುಗೆ ಐಕಿ ದುಂಬುದಾಕಲು ಕಾರ್ಯ ಮಾಡ್ತದೆ ದೇವರ ಋಣ ಮಾತಾಪಿತ ಋಣ ಅಂದ್ರೆ ಮಲ್ಲ ಋಣ ಬಣ್ಣ ಮಾತಾಪಿತ ಋಣಗೆ ಬಹುಶಃ ಮಾತಿಗೆ ಮಸ್ತ್ ತುರಾತದ್ದು ಅಮ್ಮೇರ ನೆಡು ಪೂಜೆ ಅಪ್ಪೆಲ್ಲ ನೆನಪು ಪೂಜಿ ಅಂಚಿತ್ತಾಗಲು ವೃದ್ಧಾಪ್ಯ ಅನಗ ವೃದ್ಧಾಶ್ರಮ ಗೋಲಿ ಬೊಮ್ಮಳಕ್ಕಲು ಉಪ್ಪುಡಿ ಅಣ್ಣ ಅಂಚಾರು ಬಲ್ಲಿ ಅಂಚಿತ್ತ ನಡಪರಿ ಬಲ್ಲಿ ಬೊಮ್ಮಂಚಿ ವಿಶೇಷ ದೃಷ್ಟಿ ಅಂಚಿತ್ತ ನಂಗೆ ಸಂಭವ ಬೋಧನೆ ಬರೀ ಕೊಡ್ಪುಣಂಚಿನ ಮಸ್ತ್ ಸಾಂಸ್ಕೃತಿಕ ಪೌರಾಣಿಕ ಕಥೆಗಳು ಮಾಡ್ತಿದ್ಳು ಅವಳ ಬಹುಶಃ ನಿಖುಲ್ಲ ಮಸ್ತ್ ಆಲೋಚನೆ ಮಾಡ್ತದೆ ಇನಿ ನಾನು ಇನುಡಿ ಅನ್ಬೋದಾಗಲ್ಲ ಇನ್ವಿಟೇಷನ್ ಉಂಟು ಅಮ್ಮ ಕಲಾವಿದರು ಕುಡ್ಲ ಬದಲು ಅಮ್ಮೇಲೆ ಬೊಮ್ಮಳಂಜಿಗೆ ಆಟಗಾರ ಮಲ್ತದಲ್ಲಿ ಅಪ್ಪೆಗಿಲ್ಲ ಅಮ್ಮೇಲೆಗಿಲ್ಲ ಇವಮ್ಮ ವಿಶೇಷವಾಗಿ ಮರ್ಯಾದೆಗಳು ಅಪ್ಪ ಅಮ್ಮನ ಪಾತ್ರದ ನೇಪಲ್ಲ ಬರಲಿ ಆಕಳು ತಮ್ಮ ಜೀವ ರಕ್ಷಕರು ಆಕಳು ನಮಗೆ ಸಂಸ್ಕಾರ ಕೊಡ್ಪಡಾಕಲು ಆಕಳು ತಮ್ಮನ್ನ ಎಡ್ಡೆ ದಾರಿ ಕೊಡ್ಪಡಾಕಲು ಆಲೋಚನೆ ಮಲ್ತದೆ ನಿತ್ಯ ನಿರಂತರವಾದ ನಮ್ಮ ಕರ್ತವ್ಯ ಮಲ್ತಂಡ ನಮ್ಮ ಇಂಚಿತಿ ಪೂಜೆ ಮಾಡ್ಬಿಡಕ್ಕೆ ಸಾರ್ಥಕ ಪಡೊಂದು ವಿಶೇಷವಾದ ಧರ್ಮ ಗುರುಕುಲಗಳು ಮಾತಾ ಪಾತ್ರಗಳಲ್ಲಿ ಅನ್ನ ಹೆಚ್ಚಿ ಪಾತಿರ್ಜಿ ದೇವತಾ ಹಾಡು ನಮ್ಮ ಮಾತಾ ಧರ್ಮದ ನಡೆತದು ಜೀವನಡು ಸುಖ ಶಾಂತಿ ನೆಮ್ಮದಿ ಪಡೆಯುವ ಆ ಮಹಾದೇವಿಲ ನಿಗಳು ನಂಗೆ ಮಿಂಚಿತನಾಗ ಬ್ರಹ್ಮೆಲ ಅನುಗ್ರಹ ಮಲ್ಪಡೆದು ದೇವರ ಪ್ರಾರ್ಥನೆ ಮಲ್ತೊಂದು ಲೋಕ ಸಮಸ್ತ ಸುಖಿನೋ ಬಹುಂತು ಪಡೆದು ಜನ ಮಾತ ಸತ್ಯ ಮಾರ್ಗಗಳು ಧರ್ಮ ಮಾರ್ಗಗಳು ನ್ಯಾಯ ಮಾರ್ಗಗಳು ನಡೆದು ಜೀವನಡು ಸುಖ ಶಾಂತಿ ನೆಮ್ಮದಿ ಪಡೆಯುವ ದೇವರ ಅನುಗ್ರಹ ನಡೆದು ಬಂದು ದೇವರ ಪ್ರಾರ್ಥನೆ ಮಾಡ್ತದೆ ಎನ್ನ ಪಾತ್ರ ದೇವರಿಗೆ ಅರ್ಪಣೆ ಸರ್ಪಾಭರಣ ಭೂಷಿತೆ ನಾಗೆ ಅಂಡ ಇನ್ನ ಪಾತ್ರ ಎಂಕ್ಲೆಗೆ ಸರ್ವಾಲಂಕಾರ ಭೂಷಿತ ಇನ್ನ ಲಕ್ಷ್ಮೀನಾರಾಯಣರೇ ಪ್ರಧಾನ ಅರ್ಚಕರು ಶ್ರೀ ದುರ್ಗಾಪುರ ದೇವಸ್ಥಾನ ಕಟೀಲು ಇರಗೆ ಕ್ಷೇತ್ರದ ಪರವಾದ ಉಡಲೋಲ್ಮೆದ ಸೊಲ್ಮೇಲೆ ಸಂದೇಶ ಬಂದೋದ್ರ ಪಾತ್ರಕ್ಕೆ ಅಂದ್ರೆ 11 ವರ್ಷ ಎಂಗ್ಲ ಕಾತನೊಪ್ಪುವ ಸೊಲ್ಮೇಲೆಗೆ ಮಕ್ಕಳು ಅಶಕ್ತರು ರೋಗಿಗಳಲ್ಲ ಅವರು ಯೋಗಿಗಳು ಅಂತ ಹೇಳಿದವರು ಸಂತೆ ಪದವಿಗೆ ಏರಿದಂತಹ ದೇಶದ ಪ್ರತಿಷ್ಠೆಯ ಮಹಿಳೆ ಇಂದಿನ ಮುಖ್ಯ ಅತಿಥಿಗಳ ಸಾಲಲ್ಲಿರುವಂತಹ ವಂದನೀಯ ಗುರುಗಳು ವಿಕ್ಟರ್ ಡಿಮೆಲ್ಲೋ ನಾರಾಯಣ ಅಸ್ರನ್ನರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಅಶ್ವಿನ್, ವೇದಿಕೆಯಲ್ಲಿದ್ದ ಗಣ್ಯ ವ್ಯಕ್ತಿಗಳೇ, ಮಹನೀಯರೇ, ಮಹಿಳೆಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿದ್ದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಸ್ರಣ್ಣರವರು ಹೇಳಿದ ಮಾತುಗಳಿಗೆ ಎಲ್ಲ ನಾನು ನನ್ನ ದಸ್ಕತ್ ಹಾಕ್ತೇನೆ. ನೀವೇನೆಲ್ಲ ಹೇಳಿದ್ದೀರಿ ಅದು ನಿಜವಾಗಿ ತುಂಬ ಮನದಟ್ಟುವ ಮಾತುಗಳು. ನೀವು ಹೇಳಿದಿರಿ ದೇವರು ಹೃದಯದಲ್ಲಿರ್ತಾರೆ. ಹೃದಯದಲ್ಲಿದ್ದ ದೇವರನ್ನು ನಾವು ಪರಿಗಣಿಸಿದರೆ, ಅವರನ್ನು ಪ್ರೀತಿ ಮಾಡಿದರೆ ದೇವರು ಖಂಡಿತ ನಮ್ಮನ್ನು ಬಿಡುವುದಿಲ್ಲ. ನಮ್ಮೆಲ್ಲರದ್ದು ಅದೇ ಅನುಭವ ಆಗಿದೆ. ಈ ಒಂದು ಪವಿತ್ರ ಸ್ಥಳದಲ್ಲಿ ಕಳೆದ 15 ವರ್ಷಗಳಿಂದ ನೀವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಒಂದು ಮನಸ್ಸಿನಲ್ಲಿ, ಒಂದು ಹೃದಯದಲ್ಲಿ ಇಲ್ಲಿ ಸೇವೆಯನ್ನು ಮಾಡ್ತೀರಾ. ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಮೊದಲು ಅಭಿನಂದನೆಗಳು. ಅದೇ ರೀತಿ ಇನ್ನೂ ಹಲವಾರು ವರ್ಷ, ಶತಮಾನಗಳಲ್ಲಿ ಈ ಒಂದು ಸಂಭ್ರಮ, ಈ ಒಂದು ಮಹೋತ್ಸವವು ನಡೆಯುತ್ತಾ ಹೋಗ್ಲಿ ಅಂತ ನನ್ನ ಆಶೆ. ನಿಮ್ಮೆಲ್ಲರ ಮೇಲೆ ದೇವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಒಂದು ದಿವಸ ಒಬ್ಬ ಗುರುಗಳು ತಮ್ಮ ಶಿಷ್ಯರಿಗೆ ಕೇಳಿದ್ರಂತೆ, ಬೇಡ
ಬೆಳಕಾಯಿತು ಅಂತ ನಮಗೆ ಅರಿವಾಗುವುದು ಯಾವಾಗ? ಅದಕ್ಕೆ ಒಬ್ಬ ಶಿಷ್ಯ ಹೇಳಿದ್ರಂತೆ, ಬೆಳಗಿನ ಜಾವ ದೂರದಿಂದ ನೋಡುವಾಗ ಆ ಒಂದು ಮರ ತೆಂಗಿನ ಮರವ, ಅಡಿಕೆ ಮರವ, ತಾಳೆ ಮರವ ಅಂತ ನನಗೆ ಬೇರೆ ಬೇರೆ ಯಾವ ಮರ ಅಂತ ಅದನ್ನು ಸರಿ ಪರಿಗಣಿಸ್ಲಿಕ್ಕೆ ಆದ್ರೆ ಆವಾಗ ಬೆಳಗಾಯಿತು ಅಂತ ಹೇಳ್ಬೋದು ಅಂತ ಹೇಳಿದ್ರಂತೆ. ಗುರುಗಳು ಹೇಳಿದ್ರಂತೆ ತಪ್ಪು ಅಂತ. ಇನ್ನೊಬ್ಬ ಶಿಷ್ಯ ಹೇಳಿದ್ರಂತೆ, ದೂರದಿಂದ ನೋಡುವ ಒಂದು ಪ್ರಾಣಿಯನ್ನು ಅದು ದನವ, ನಾಯಿಯ, ಎಮ್ಮೆಯ ಅಂತ ನನಗೆ ಹೇಳಲಿಕ್ಕೆ ಆದ್ರೆ ಆವಾಗ ಬೆಳಗಾಯಿತು ಅಂತ ನಾನು ಹೇಳ್ಬೋದು. ಗುರುಗಳು ಹೇಳಿದ್ರಂತೆ ತಪ್ಪು. ಅದೇ ರೀತಿ ಬೇರೆ ಬೇರೆ ಶಿಷ್ಯರು ಬೇರೆ ಬೇರೆ ರೀತಿಯಲ್ಲಿ ಉತ್ತರವನ್ನು ಕೊಡುವಾಗ ಎಲ್ಲದಕ್ಕೂ ಗುರುಗಳು ಹೇಳಿದ್ರು ಅದು ತಪ್ಪಂತ. ಆವಾಗ ಶಿಷ್ಯರು ಗುರುಗಳಿಗೆ ಕೇಳ್ತಾರಂತೆ, ಸ್ವಾಮಿ ನಾವು ಹೇಳಿದ್ದೆಲ್ಲ ತಪ್ಪಾದ್ರೆ ನೀವೇ ಹೇಳಿ. ಆವಾಗ ಗುರುಗಳು ಹೇಳಿದ್ರಂತೆ, ದೂರದಿಂದ ಬರುವ ಒಬ್ಬ ಮನುಷ್ಯನನ್ನು ನೋಡಿ ಆ ಮನುಷ್ಯನು ನಿನ್ನ ಸಹೋದರ ಸಹೋದರಿ ಅಂತ ನೀನು ಸ್ವೀಕರಿಸಲು ಯಾವಾಗ ನಿನಗೆ ಸಾಧ್ಯವೋ ಆವಾಗ ನಿನ್ನ ಜೀವನದಲ್ಲಿ ಬೆಳಕಾಗಿದೆ. ಯಾವಾಗ ದೂರದಿಂದ ಬರುವ ಒಂದು ವ್ಯಕ್ತಿಯನ್ನು ನೋಡಿ, ಮನುಷ್ಯನ ನೋಡಿ, ಆ ಮನುಷ್ಯ ನಿನ್ನ ಸಹೋದರ ಅಂತ ಸಹೋದರಿ ಅಂತ ನಿನಗೆ ಹೇಳಲಿಕ್ಕೆ ಆದ್ರೆ ನಿನ್ನ ಜೀವನದಲ್ಲಿ ಬೆಳಕಾಗಿದೆ. ಇಲ್ಲದಿದ್ರೆ ನೀನು ಕತ್ತಲೆಯಲ್ಲೇ ಇರ್ತೀಯ, ನಿನ್ನ ಜೀವನದಲ್ಲಿ ಬೆಳಕಾಗುವುದೇ ಇಲ್ಲ. ಸಹೋದರರ ಸಹೋದರಿಯರೇ, ವಿದ್ಯುತ್ ಶಕ್ತಿಯಿಂದ ನಮಗೆ ಬೆಳಕು ಸಿಗ್ತದೆ, ಜನರೇಟರ್ ಇದೆ, ಅದೇ ಸೋಲಾರ್ ಇಂದ ನಮಗೆ ಬೆಳಕು ಸಿಗ್ತದೆ. ಈ ಬೆಳಕು ನಮ್ಮ ಹೃದಯದಲ್ಲಿದ್ದ ಆ ಕತ್ತಲನ್ನು ಖಂಡಿತವಾಗಿ ದೂರ ಮಾಡಲು ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಏನೇನು ಆವಿಷ್ಕಾರಗಳಾಗಿದೆ, ನಮಗೆಲ್ಲ ಸವಲತ್ತುಗಳು ಸಿಕ್ಕಿವೆ. ಆದರೆ ಒಂದಾಗಿದೆ, ನಾವು ಈಗಿನ ದಿವಸಗಳಲ್ಲಿ ನಾವು ಕತ್ತಲೆಯಲ್ಲೇ ಇದ್ದೇವೆ ಅಂತ ಹೇಳಬಹುದು. ಪ್ರತ್ಯೇಕವಾಗಿ ಕಳೆದ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ಆಗುವ ಕೆಲವು ಘಟನೆಗಳನ್ನು ನೋಡುವಾಗ ಆ ಒಂದು ಅನುಭವ ಒಂದು ಧಾರ್ಮಿಕ ಗುರುಗಳಾಗಿ ನನಗೆ ಆಗುವಂಥದ್ದು. ಪೇಪರಲ್ಲಿ ಓದುವಾಗ, ಟಿವಿಯಲ್ಲಿ ನೋಡುವಾಗ, ವಾಟ್ಸಪ್ ಅದರಲ್ಲಿ ಬರುವ ಕೆಲವು ವಿಷಯಗಳನ್ನು ನೋಡುವಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಏನು ಆಗಿದೆ ಮನುಷ್ಯರಿಗೆ, ಆ ಒಂದು ಭಾವನೆ ಬರ್ತಾ ಇದೆ. ದ್ವೇಷ ಒಂದು ತರದ ಕತ್ತಲು, ವೈರತ್ವ ಇನ್ನೊಂದು ತರಹದ ಕತ್ತಲು, ಸ್ವಾರ್ಥ ಇನ್ನೊಂದು ತರಹದ ಕತ್ತಲು. ಈ ಎಲ್ಲ ಕತ್ತಲುಗಳಿಂದ ನಮ್ಮ ಹೃದಯದಲ್ಲಿದ್ದ ದೇವರನ್ನು ನಾವು ಕಳೆದುಕೊಂಡಿದ್ದೇವೆ. ಅಸ್ರಣರವರು ಹೇಳಿದ್ದಾರೆ, ನಾವು ಯಾವಾಗ ದೇವರನ್ನು ಹಿಡಿಯುತ್ತೇವೆಯೋ ಆವಾಗ ದೇವರನ್ನು ನಮ್ಮನ್ನು ಹಿಡಿಯುತ್ತಾರೆ. ದೇವರು ಖಂಡಿತವಾಗಿ ನಮಗೆ ಬಿಡುವುದಿಲ್ಲ. ಅದು ನನ್ನ ಭಾವನೆ, ನನ್ನ ಅನುಭವ. ನನ್ನ ಜೀವನದಲ್ಲಿ ಒಬ್ಬ ಗುರುಗಳಾಗಿ ದೀಕ್ಷೆಯಾಗಿ 33 ವರ್ಷ ಆಯಿತು ನನಗೆ. ಆ ಒಂದು ನನ್ನ ಅನುಭವ. ಯಾವಾಗ ನಾನು ದೇವರನ್ನು ಹಿಡಿತಾ ಇದ್ದೇನೆ, ದೇವರು ಖಂಡಿತವಾಗಿ ನಮಗೆ ಬಿಡುವುದಿಲ್ಲ. ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ ಏನೆಲ್ಲ ಆಗ್ತಾ ಇದೆ, ಒಂದು ರೀತಿಯ ಕತ್ತಲು. ನಾವು ಇನ್ನೊಬ್ಬರಲ್ಲಿ ಇದ್ದ ದೇವರನ್ನು ಕಾಣದೇ ಇದ್ರೆ ನಮಗೆ ದೇವರು ಖಂಡಿತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರ ಗ್ರಂಥದಲ್ಲಿ, ಬೈಬಲ್ ಅಲ್ಲಿ ಯೋಹಾನ ಬರಹಗಾರ, ಪವಿತ್ರ ಗ್ರಂಥದ ಬರಹಗಾರ ಹೇಳ್ತಾನೆ, ಒಂದು ವೇಳೆ ನಿನ್ನ ಸ್ವರೂಪದಲ್ಲಿದ್ದ ಒಬ್ಬ ಮನುಷ್ಯನನ್ನು ನಿನ್ನನ್ನು ಪ್ರೀತಿಸಲು, ಆರಾಧನೆ ಮಾಡಲು ಸಾಧ್ಯವಿಲ್ಲ ಆದ್ರೆ ನೀನು ಖಂಡಿತ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮಗೆ ಹೊರಗೆ ಸಿಗುವುದಕ್ಕಿಂತ ದೇವರು ಮೊದಲು ಸಿಗುವುದು ನಮಗೆ ನಮ್ಮ ಹೃದಯದಲ್ಲಿ. ನಾವು ಹುಟ್ಟಿದ್ದು ಮೊದಲು ಮನುಷ್ಯರಾಗಿ, ಮನುಷ್ಯರಾದ ಮೇಲೆ ನಮಗೆ ಸಿಗುವುದು ಧರ್ಮ. ನಮಗೆ ಧರ್ಮ ಸಿಗುವುದು, ಜಾತಿ ಸಿಗುವುದು ತಂದೆ ತಾಯಿ ಮುಖಾಂತರ. ಆದರೆ ಮನುಷ್ಯರಾಗಿ ನಾವು ಈ ಪ್ರಪಂಚಕ್ಕೆ ಹುಟ್ಟುವಾಗ ದೇವರು ಅವರ ಆತ್ಮವನ್ನು ನಮ್ಮಲ್ಲಿ ಹಾಕ್ತಾರೆ. ನಾವು ಪ್ರತಿಯೊಬ್ಬರು ಇನ್ನೊಬ್ಬರಲ್ಲಿದ್ದ, ಹೃದಯದಲ್ಲಿದ್ದ ಆ ಆತ್ಮ ದೇವರೆಂದು ಪರಿಗಣಿಸಿದ್ರೆ ನಾವು ಪ್ರತಿದಿನ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ ನಾವು ಇರ್ತೇವೆ. ಬೇರೆಯವರನ್ನು ಹೇಗೆ ನಾವು ಪ್ರೀತಿಸುವುದು? ನಮ್ಮಲ್ಲಿ ಏನಿದೆ ಅದನ್ನು ಬೇರೆಯವರೊಂದಿಗೆ ಹಂಚಿಕೊಂಡು ನಾವು ಜೀವಿಸುವುದು. ಹಂಚಿಕೊಂಡುವುದು ಹಣ ಮಾತ್ರ ಅಲ್ಲ, ಆಸ್ತಿ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲಿ ಒಂದು ಒಳ್ಳೆಯ ಮಾತು, ಭರವಸೆಯ ಮಾತು, ಪ್ರೀತಿಯ ಮಾತು, ಒಂದು ಹುರಿದುಂಬಿಸುವ ಮಾತು,
ಆ ಒಳ್ಳೆಯ ಕೆಲಸ ಮಾಡುವಾಗ ಅವರ ಬೆನ್ನು ತಟ್ಟುವುದು, ಇದನ್ನೆಲ್ಲ ಮಾಡುವಾಗ ನಾವು ಬೇರೆಯವರನ್ನು ಪ್ರೀತಿಸಿ ಒಳ್ಳೆಯ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಜೀವಿಸಬಹುದು. ನಾನು ಇಷ್ಟರವರೆಗೆ ದೇವರನ್ನು ಕಂಡಿಲ್ಲ. ನನಗೆ ಖಂಡಿತವಾಗಿ ದೇವರು ಆ ರೀತಿಯಲ್ಲಿ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಆದರೆ ದೇವರನ್ನು ನಾನು ಕಂಡಿದ್ದೇನೆ. ಅಸ್ರಣ್ಣರವರು ಹೇಳಿದಾಗೆ ತಂದೆ ತಾಯಿಯಲ್ಲಿ, ನನ್ನ ಕುಟುಂಬದಲ್ಲಿ, ನಾನು ಸೇವೆ ಮಾಡುವ ಜನರಲ್ಲಿ, ಮತ್ತೆ ಎಲ್ಲ ಜನರಲ್ಲಿ ನಾನು ಯಾವಾಗ ಬೇರೆಯವರಲ್ಲಿ ಸೇವೆ ಮಾಡ್ತೇನೆ, ಏನು ಒಳಿತನ್ನು ಮಾಡ್ತೇನೆ, ಅವರಲ್ಲಿ ದೇವರನ್ನು ನಾನು ಕಾಣ್ತೇನೆ. ಯೇಸು ಸ್ವಾಮಿಯವರು ಹೇಳಿದ್ದಾರೆ, ಯಾವಾಗ ನಿನ್ನ ಸಹೋದರ ಸಹೋದರಿಯರನ್ನು ನೀನು ಪ್ರೀತಿಸ್ತೀಯೋ, ಅವರಿಗೆ ಏನಾದರೂ ಸಹಾಯ ಮಾಡ್ತೀಯೋ, ಆವಾಗ ನೀನು ನನ್ನನ್ನು ಪ್ರೀತಿಸ್ತಿ, ನನಗೆ ಸಹಾಯ ಮಾಡ್ತಿ. ಯಾರಿಗೆ ಊಟ ಕೊಡ್ತೀಯೋ ನನಗೆ ಕೊಟ್ಟಿದ್ದಿ, ಯಾರಿಗೆ ಕುಡಿಲಿಕ್ಕೆ ಏನಾದರೂ ಕೊಟ್ಟಿದ್ಯೋ ನನಗೆ ಕೊಟ್ಟಿದ್ದಿ, ಯಾರಿಗೆ ಏನಾದರೂ ಸೇವೆ ಮಾಡಿದ್ಯೋ ನನಗೆ ಕೊಟ್ಟಿದ್ದಿ. ಪ್ರಿಯರೇ, ಅದನ್ನು ನಾವು ಮಾಡುವಾಗ ಖಂಡಿತವಾಗಿ ಈ ಸಮಾಜ, ಈ ಪ್ರಪಂಚ, ನಮ್ಮ ಊರು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಊರಾಗಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ನಾವು ಪ್ರೀತಿಯನ್ನು ಹಂಚಬೇಕು, ಸೇವೆಯನ್ನು ಹಂಚಬೇಕು, ಮತ್ತು ಒಳ್ಳೆಯ ರೀತಿಯಲ್ಲಿ ತಪ್ಪಾದಾಗ, ನಾವೆಲ್ಲರೂ ಮನುಷ್ಯರು, ತಪ್ಪಾಗ್ತಾ ಇದೆ, ಆವಾಗ ಕ್ಷಮೆ ಬೇಡಿ ಕ್ಷಮೆ ಕೊಟ್ಟು ಆ ರೀತಿಯಲ್ಲಿ ನಾವು ಜೀವಿಸಿದ್ರೆ ಖಂಡಿತವಾಗಿ ನಮ್ಮ ಜೀವನ ನಂದನವಾಗುವುದು. ಒಂದು ದಿವಸ ತುಂಬಾ ಶ್ರೀಮಂತ ಮನುಷ್ಯ ಹೇಳಿದನಂತೆ, ತುಂಬಾ ಆಸ್ತಿ ಇದೆ, ಬಂಗಾರ ಇದೆ, ಹಣ ಇದೆ, ಈ ಎಲ್ಲವನ್ನು ನನಗೆ ಸಾಯುವಾಗ ಕೊಂಡೋಗ್ಬೇಕು, ಅದಕ್ಕೆ ಯಾರು ದಾರಿ ತೋರಿಸ್ತೀರಿ ಅವರಿಗೆ ದೊಡ್ಡ ಇನಾಮ್ ಕೊಡ್ತೇನಂತ ಹೇಳಿದ್ರಂತೆ. ಯಾರೂ ಬರಲಿಲ್ಲ. ಆದ್ರೆ ಒಬ್ಬ ಮುದಿಪ್ರಾಯದ ಒಬ್ಬ ಮನುಷ್ಯ ಬಂದು ಹೇಳಿದ್ರಂತೆ, ಸಾಹುಕಾರರೇ, ದನಿಗಳೇ, ನಿಮ್ಮಲ್ಲಿ ಏನು ಇದೆ ಅದನ್ನು ನೀವು ಬೇರೆಯವರಿಗೆ ಸ್ವಲ್ಪ ಕೊಟ್ಟು ಬಿಡಿ, ಆವಾಗ ನೀವು ಪುಣ್ಯವನ್ನು ನಿಮ್ಮ ಒಟ್ಟಿಗೆ ಕೊಂಡೋಗ್ತೀರಿ. ಪ್ರಿಯರೇ, ಈ ಪ್ರಪಂಚ ಬಿಟ್ಟು ನಾವು ಹೋಗುವಾಗ ನಾವು ಏನೂ ಕೊಂಡೋಗುವುದಿಲ್ಲ. ನಾವು ಕೊಂಡೋಗುವುದು ಒಂದೇ, ಏನು ಈ ಪ್ರಪಂಚದಲ್ಲಿ ನಾವು ಮಾಡಿದ್ದೇವೆಯೋ ಅದನ್ನು ಕೊಂಡೋಗ್ತೇವೆ, ಒಳ್ಳೆಯದನ್ನು ಕೆಟ್ಟದ್ದನ್ನು. ನಮ್ಮ ಆಸ್ತಿಯನ್ನು ಇಲ್ಲೇ ಬಿಡ್ತೇವೆ. ಇನ್ನೊಂದು ಸಂಗತಿ ನಾವು ಈ ಪ್ರಪಂಚದಲ್ಲಿ ಬಿಟ್ಟು ಹೋಗ್ತೇವೆ ಅಂತ ಹೇಳಿದ್ರೆ ಅದು ನೆನಪು. ನಾವು ಏನು ಮಾಡಿದ್ದೇವೆಯೋ, ಬೇರೆಯವರಿಗೆ ಯಾವ ರೀತಿಯಲ್ಲಿ ಪ್ರೀತಿ ಕೊಟ್ಟು ಅವರ ಮನಸ್ಸಿನಲ್ಲಿ ಒಳ್ಳೆಯ ಒಂದು ನೆನಪು ಹಾಕಿದ್ದೇವೆಯೋ ಅದನ್ನು ನಾವು ಇಲ್ಲಿಯೇ ಬಿಟ್ಟು ಹೋಗ್ತೇವೆ. ನಾವು ಸಾಯುವಾಗ ಬೇರೆಯವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಒಂದು ಒಳ್ಳೆಯ ನೆನಪನ್ನು ಇಟ್ಟು ಹೋಗಬೇಕು. ನಾವು ಮಕ್ಕಳಾದ್ರೆ ದೊಡ್ಡವರಲ್ಲಿ, ನಮ್ಮ ಕುಟುಂಬದವರಲ್ಲಿ, ನಾವೇ ಸೇವೆ ಮಾಡುವ ಜನರಲ್ಲಿ, ನೆರೆಕೆರೆಯರಲ್ಲಿ, ಎಲ್ಲಿ ಆದರೂ ನಮ್ಮ ಸಮಾಜದಲ್ಲಿ ಬೇರೆಯವರ ಮನಸ್ಸಿನಲ್ಲಿ ಒಳ್ಳೆಯ ನೆನಪು ಬಿಟ್ಟು ನಾವು ಹೋಗಬೇಕು. ಒಳ್ಳೆಯ ನೆನಪು ಅಂತ ಹೇಳಿದ್ರೆ ಒಳಿತನ್ನು. ಅದೇ ನಾವು ಮಾಡುವ. ನಿಮ್ಮ ಮೇಲೆ ದೇವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಇನ್ನು ಮುಂದೆಯೂ ಈ ಕ್ಷೇತ್ರದಲ್ಲಿ, ಈ ಪರಿಸರದಲ್ಲಿ ಒಳ್ಳೆಯದಾಗಲಿ, ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಹೇಳಿದವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯದ ಮಾತುಗಳು ಕೂಡ ನಿಮ್ಮದೇ ಮಾತುಗಳು ಎನ್ನುವುದು ನಮ್ಮ ಅನಿಸಿಕೆ. ಅತಿಥಿಯ ಸಾಲಲ್ಲಿ ಬಹಳ ಸುಂದರವಾದ ಮಾತುಗಳು. ನಿಮಗೆ ಮತ್ತೊಮ್ಮೆ ಕ್ಷೇತ್ರದ ಪರವಾಗಿ ಅಭಿನಂದನೆ ತಿಳಿಸುತ್ತಾ ಇತ್ತೆ ಅಧ್ಯಕ್ಷರು ಪಾತಿಯರನ್ನು ಹಿಡ್ದಂಬು ಈ ಒಂಜಿ ಎಂಗ್ಲೆ ಬೇತೆ ಬೇತೆ ಕಾರ್ಯಕ್ರಮಗಳು ಬೇತೆ ಬೇತೆ ವಿಭಾಗಗಳು ಸಹಕಾರ ಮಂತಂದಿತ್ತನಕಲೆ ನೀನು ಕಾಂಡೆ ಪೂಜೆ ದಲ್ಪಲ್ಲಿ ಎತ್ತದಕ್ಲೇನು ಗೌರವಿಸದಂಚ ಇನಿ ಎಂಗ್ಲಿಗೆ ಏಪಲ ಕಟ್ಟಿಗೆ 15 ವರ್ಷ ಹೊಡೆದಲ ಒಂಜಿ ಪೈಂಟ್ ಕೊರ್ಪುನ ವ್ಯವಸ್ಥೆಯನ್ನು ಮಂತಂದ್ರು ಪುನಃ ಜೈಸನ್ ಪೈಂಟರ್ಸ್ದ ಒಂಜಿ ಪ್ರಮುಖ ವ್ಯಕ್ತಿ ನೀ ನಮ್ಮೊಟ್ಟಿಗೆ ಲೇರು ಅರೇಗ್ ನಮ್ಮ ಈ ಒಂದು ಸಮಾರಂಭದ ಅಧ್ಯಕ್ಷರು ಜೈಸನ್ ಪೈಂಟಿಂಗ್ದ ಆಯ್ತಾ ವರ್ಕರ್ಸ್ ಪುರಂದರ್ ನಮ್ಮೊಟ್ಟಿಗೆ ಎಲ್ಲರ ಆರು 1 ನಿಮಿಷ ವೇದಿಕೆಗೆ ಹೋದು ಒಂಜಿ ಸಾಲು ಬಕ್ಕ ಪೂಕೂರ್ದಾರೇನು ನಮ್ಮ ಈ ಸಭೆತ ಅಧ್ಯಕ್ಷರು ಗೌರವಿಸೋಡು ಮನ್ಪುಣಿ ದಯದೇದು ಪುರಂದರಣ್ಣೆ ವೇದಿಕೆ ದಡಬೇಡು ದಯದೇದು ವೇದಿಕೆ ಬರೋಡು ಪಂಜು ನಂಚು ಮನ್ಪು ವಿಶ್ವವಿದ್ಯಾಲಯದ ವೈದ್ಯಕೀಯ ಕ್ಷೇತ್ರದ ವೈದ್ಯರಾದ ಕಾರ್ಯ ನಿರತರ ನೆಂಚಿನ ಕನ್ನಡ ಒಂಜಿ ಪಾತೆರೊಂಡು ಅಶ್ವಿನಿ ದೇವತೆಲು ಬಂಡ ವೈದ್ಯರು ಎಂದೇ ಅರ್ಥಗೆ ಖುಷಿ ಪಂಡ ವಾ ಅಶ್ವಿನಿ ದೇವತೆలు ನಮ್ಮ ವೈದ್ಯರನ್ನು ನಮ್ಮ ಪುರಾಣದಿಂಚಿ ಎನ್ನೊಂದುಲ್ಲನ ಆಶಯದ ಲೆಕ್ಕನೆ ಅಶ್ವಿನಿ ದತ್ತ ಪಂಪಿನ ಪುಗಾರ್ತೆದ ವೈದ್ಯರು ನಮ್ಮೊಟ್ಟಿಗೆ ಏನಪಾಯ ವಿಶ್ವವಿದ್ಯಾಲಯದ ಒಂಜಿ ಸಮರ್ಥಕರಾದ ನಮ್ಮೊಟ್ಟಿಗೆ ಉಳ್ಳೇರು ಪ್ರಥಮವಾಗಿ ನನಗೆ ತುಳು ಅಷ್ಟು ಬರುವುದಿಲ್ಲ, ಅಷ್ಟೆಲ್ಲ ಬರುವುದೇ ಇಲ್ಲ.
ಪ್ರಥಮ ಬಾರಿಗೆ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ. ಕಾರಣಾಂತರಗಳಿಂದ ನಮ್ಮ ಯೆನಪೋಯ ವಿಶ್ವವಿದ್ಯಾನಿಲಯದಂತಹ ಕುಲಪತಿಗಳು, ಚಾನ್ಸಲರ್ ಆದಂಥ ಡಾಕ್ಟರ್ ಯೆನಪೋಯ ಅಬ್ದುಲ್ಲಾ ಕುನ್ನಿಯವರು ಮತ್ತು ರಿಜಿಸ್ಟ್ರಾರ್ ಡಾಕ್ಟರ್ ಗಂಗಾಧರ ಸೋಮಯಾಜಿಯವರು ಅವರು ಬರಬೇಕಾಗಿತ್ತು. ಬೇರೆ ಅವರ ಕಾರ್ಯ ನಿಮಿತ್ತವಾಗಿ ಬರೋದಕ್ಕಾಗಲಿಲ್ಲ. 2 ದಿನಗಳ ಹಿಂದೆ ನನ್ನನ್ನು ಕರೆದು ನಮ್ಮ ಚಾನ್ಸಲರ್ ಆದಂಥ ಡಾಕ್ಟರ್ ಯೆನಪೋಯ ಅಬ್ದುಲ್ಲಾ ಕುನ್ನಿಯವರು ಹೇಳಿದರು, 15 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೇವೆ, ಸೊ ದಯಮಾಡಿ ನೀನು ಆ ಕಾರ್ಯಕ್ರಮಕ್ಕೆ, ಸಭಾ ಕಾರ್ಯಕ್ರಮಕ್ಕೆ ನೀನು ಭಾಗವಹಿಸಬೇಕು ಅಂತ ಹೇಳಿದರು. ಆಯ್ತು ಸರ್, ನಾನು ಬರ್ತೀನಿ ಅಂತ ಹೇಳಿದೆ. ಪ್ರಥಮ ಬಾರಿಗೆ ಈ ಕ್ಷೇತ್ರಕ್ಕೆ ಬರ್ತಾ ಇರೋದು ನಾನು. ಮೂಲತಃ ನಾನು ತುಮಕೂರಿನವನು. ನಮ್ಮ ಕಡೆ ನಾಗ ಕ್ಷೇತ್ರಗಳು ಕಡಿಮೆ ಮತ್ತು ನಾಗಾರಾಧನೆ ಕೂಡ ಕಡಿಮೆ. 2005ರಲ್ಲಿ ಇಲ್ಲಿಗೆ ಬಂದ ಮೇಲೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ MD ಮಾಡೋದಕ್ಕೆ ಬಂದಾಗ ಇಲ್ಲಿನ ಪರಿಸರ, ಸುತ್ತಮುತ್ತ ನಡೆಯುವಂತಹ ನಾಗಾರಾಧನೆ, ಆಶ್ಲೇಷ ಬಲಿ, ತಂಬಿಲ ಸೇವೆ ಇವುಗಳೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ಇವುಗಳ ಬಗ್ಗೆ ಅನೇಕ ವಿಷಯಗಳನ್ನು ಕೂಡ ತಿಳ್ಕೊಂಡಿದ್ದೇನೆ. ಅದು ಇಂಥ ಈ ನಾಗಬ್ರಹ್ಮ ಕ್ಷೇತ್ರದಲ್ಲಿ ಈ ಸಭೆಯಲ್ಲಿ ಎಲ್ಲ ಧರ್ಮದವರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿದಂತಹ ಈ ಕ್ಷೇತ್ರದ ಸಮಿತಿಯ ಅಧ್ಯಕ್ಷರಿಗೂ, ಎಲ್ಲ ಕಾರ್ಯದರ್ಶಿಗಳಿಗೂ, ಎಲ್ಲ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೆ. ಮತ್ತು ಗುರು ಹಿರಿಯರ ಮುಂದೆ ನಾನೇನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸುಮಾರು ಒಂದು 10 ನಿಮಿಷದ ಮುಂಚೆನೇ ಈ ಕಾರ್ಯಕ್ರಮಕ್ಕೆ ಬಂದು ನಾನು ನೋಡ್ತಾ ಇದ್ದೆ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ಮಧ್ಯವಯಸ್ಕರಿದ್ದಾರೆ, ಹಿರಿಯರು ಎಲ್ಲ ಇದ್ದಾರೆ. ಇಂಥ ಈ ಧಾರ್ಮಿಕ ಸಮಾರಂಭಗಳಿಗೆ ಮಕ್ಕಳನ್ನು ಕರ್ಕೊಂಡು ಬಂದು ಇರುವಂಥ ವಿಷಯ ನನಗೆ ತುಂಬ ಸಂತೋಷ ಆಯಿತು. 2 ವಿಷಯಕ್ಕೆ ಇತ್ತೀಚೆಗೆ ನಡೆದಂತಹ 2 ನನ್ನ ಅನುಭವಗಳನ್ನು ನಮಗೆ ತಿಳಿಸ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿ ನಾನು ನೋಡ್ತಾ ಇದ್ದೆ, ಯಾವ ಮಕ್ಕಳು ಕೂಡ ತಮ್ಮ ಕೈಯಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ. ಅದೊಂದು ನನಗೆ ತುಂಬ ಸಂತೋಷವಾದಂತಹ ವಿಷಯ. ಏನಕ್ಕೆ ಅಂತ ಹೇಳ್ತೇನೆ. ಸುಮಾರು 1 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ. ನಾನು ಏರ್ಪೋರ್ಟಿಂದ ಕಾರ್ನಲ್ಲಿ ಬರ್ತಾ ಇದ್ದೆ. ಬೆಂಗಳೂರಿನ ಟ್ರಾಫಿಕ್ ಜಾಮ್ ನಿಮಗೂ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ. ಪಕ್ಕದಲ್ಲಿ ಒಂದು ಸ್ಕೂಲ್ ವ್ಯಾನ್ ಇತ್ತು. ಟ್ರಾಫಿಕ್ ಜಾಮಲ್ಲಿ ಎಲ್ಲ ಸ್ಟಾಪ್ ಆಗಿದ್ವಿ. ನನ್ನ ಕಾರು ನಿಂತಿತ್ತು. ಪಕ್ಕದಲ್ಲಿ ಒಂದು ಸ್ಕೂಲ್ ವ್ಯಾನ್ನಲ್ಲಿ ಚಿಕ್ಕ ಮಕ್ಕಳಿದ್ರು. ಪ್ರಾಯಶಃ ಅವರೆಲ್ಲ ಒಂದು ಸುಮಾರು LKG UKG ಇಲ್ಲಾಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇರೋವಂಥ ಮಕ್ಕಳಿರ್ಬೋದು. ನಾನೊಂದು ಮಗು ನೋಡ್ತಾ ಇದ್ದ. ನಾನು ಸುಮ್ಮನೆ ಕೈ ಆಡಿಸಿದೆ, ಹೀಗೆ ಏನಾದರೂ ಅವನಲ್ಲಿ ರಿಯಾಕ್ಷನ್ ಬರುತ್ತಾ ಅಂತ. ಮಗುವಿನಲ್ಲಿ ಏನು ರಿಯಾಕ್ಷನ್ ಬರಲಿಲ್ಲ. ನಾನು ಇನ್ನೊಂದು ಸ್ವಲ್ಪ 2 ಕೈ ಅಲ್ಲಾಡಿಸಿದೆ, ಏನಾದರೂ ರಿಯಾಕ್ಷನ್ ಬರುತ್ತಾ, ಅವನು ಆ ರೀತಿ ಏನಾದರೂ ಮಾಡ್ತಾನ ಅಂತ. ಏನೂ ಮಾಡಲಿಲ್ಲ. ಯಾರಾದರೂ ಗೆಸ್ ಮಾಡ್ತೀರಾ, ಊಹಿಸ್ತೀರಾ ಏನು ಅವನ ರಿಯಾಕ್ಷನ್ ಇರ್ಬೋದು 3rd ಟೈಮ್ ಅಂತ? ಮೂರನೇ ಸಾರಿನೂ ನಾನು ಹೀಗೆ ಜೋರಾಗಿ ನಗ್ತಾ ಅಂದೆ. ನನಗೆ ತುಂಬ ಶಾಕ್ ಆಯಿತು ಅವನು ಕೊಟ್ಟ ರಿಯಾಕ್ಷನ್. ಆ ಹುಡುಗ ಪ್ರಾಯಶಃ LKG ಅವನೇ ಅಷ್ಟೇ. ಅವನು ನನಗೆ ಹೀಗಂದ. ನನಗದನ್ನು ತಡ್ಕೊಳ್ಳೋದಕ್ಕಾಗಲಿಲ್ಲ. ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಇದನ್ನು ಯಾರನ್ನ ಮೇಲೆ ತಪ್ಪು ನಾವು ಕೂರಿಸ್ಬೇಕಾಗತ್ತೆ? ಇದು ತಂದೆ ತಾಯಿಗಳ ತಪ್ಪ, ಸಮಾಜದ ತಪ್ಪ, ಇಲ್ಲ ನಮ್ಮ ಟೆಕ್ನಾಲಜಿ ತಪ್ಪ? ಯಾರನ್ನು ನಾವು ಇಲ್ಲಿ ದೂಷಣೆ ಮಾಡಬೇಕಾಗತ್ತೆ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕ್. ನಾವು ನಮ್ಮ ವ್ಯಾಲ್ಯೂಸ್ ನಾವು ಮರ್ತಿದ್ದೀವ? ನಮ್ಮ ಧರ್ಮದ ವಿಷಯಗಳನ್ನು ನಾವು ತಿಳಿಸ್ತಾ ಇದ್ದೀವಾ ಇಲ್ವಾ ನಮ್ಮ ಮಕ್ಕಳಿಗೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಇದೇ ವಿಷಯದಲ್ಲಿ ಕೆಲವು ದಿನಗಳ ಹಿಂದೆ ಒಂದು ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೆ. ಒಂದು ಸ್ಕೂಲ್ನಲ್ಲಿ
ಧಾರ್ಮಿಕ ಕ್ಷೇತ್ರಗಳು ಅನ್ನೋ ಒಂದು ಪಾಠ ನಡೀತಾ ಇತ್ತು ಗೌರ್ಮೆಂಟ್ ಸ್ಕೂಲ್ನಲ್ಲಿ. ಸಡನ್ನಾಗಿ BEO ಬ್ಲಾಕ್ ಎಜುಕೇಷನಲ್ ಆಫೀಸರ್ ಅಂದರೆ ಶಿಕ್ಷಣಾಧಿಕಾರಿಗಳು ಅಲ್ಲಿಗೆ ಬಂದು ಮಕ್ಕಳನ್ನೆಲ್ಲ ಕೇಳ್ತಾರೆ, ನೀವು ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತೀರಾ, ಇಲ್ಲಾಂದ್ರೆ ಮಸೀದಿಗೆ ಹೋಗ್ತೀರಾ, ಚರ್ಚ್ಗೆ ಹೋಗ್ತೀರಾ ಅಂತ ಮಕ್ಕಳನ್ನ ಕೇಳ್ತಾರೆ. ಯಾವ ಮಕ್ಕಳು ಆನ್ಸರ್ ಮಾಡೋದಿಲ್ಲ. ಇದು 5ನೇ ಕ್ಲಾಸ್ ಮಕ್ಕಳು. ಆಯಿತು, ನೀವು ಆನ್ಸರ್ ಮಾಡಲಿಲ್ಲ ಅಂದ್ರೆ ಒಂದು ಚಿಕ್ಕ ಪೇಪರ್ ಕೊಡ್ತೀನಿ, ಪೇಪರಲ್ಲಿ ಬರೆದು ಕೊಡಿ, ನೀವು ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ. ಎಲ್ಲ ಬರ್ಕೊಟ್ರು. ಆಮೇಲೆ ಎಲ್ಲ ತೆಗೆದು ನೆಕ್ಸ್ಟ್ ಬಂದರು. ಕೆಲವರು ಮಕ್ಕಳು ಬರೆದಿದ್ರು, ನಾನು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀನಪ್ಪ ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ಎಕ್ಸಾಮಲ್ಲಿ ಪಾಸ್ ಆಗಬೇಕು, ಒಂದು ನಾನು ಒಬ್ಬ ದೊಡ್ಡ ಡಾಕ್ಟರ್ ಆಗಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು, ಇನ್ನೊಬ್ಬ ನಾನು ಮರ್ಸಿಡೀಸ್ ಬೆಂಜ್ ಕಾರ್ ತಗೊಳ್ಬೇಕು, ಇನ್ನೊಬ್ಬ ನಾನು ಅಮೆರಿಕಾದಲ್ಲಿ ಸೆಟ್ಲ್ ಆಗಬೇಕು. ಈ ರೀತಿ ಎಲ್ಲ ಚಿಕ್ಕ ಚಿಕ್ಕ ಒಂದು ಪೇಪರ್ಗಳಲ್ಲಿ ಹುಡುಗರು ಬರೆದಿಟ್ಟಿದ್ರು. ಅಂದರೆ ನಾವು ದೇವರನ್ನ ಏನಂತ ತಿಳ್ಕೊಂಡಿದ್ದೀವಿ, ಪ್ರಾಯಶಃ ಸರ್ವ್ ಮಾಡೋ ಸರ್ವರ ಇಲ್ಲಾಂದರೆ ವೆಯ್ಟರ, ನಮಗೆ ಬೇಕಾದ್ದು ಹೋಗಿ ನಾವು ದೇವರನ್ನ ಕೇಳಿದ್ರೆ ಎಲ್ಲ ಕೊಡುವಂತಹ ವ್ಯಕ್ತಿನ. ಇದು ನಾವು ಥಿಂಕ್ ಮಾಡಬೇಕಾಗಿರುವಂತಹ ವಿಷಯ. ನಾವು ದೇವಸ್ಥಾನಕ್ಕೆ, ದೇವರ ಕ್ಷೇತ್ರಗಳಿಗೆ ಏನಕ್ಕೆ ಹೋಗ್ತೀವಿ? ಅದು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಾ. ಏನಕ್ಕೆ ನಾವು ದೇವರ ಹತ್ರ ಹೋಗ್ತೀವಿ ಅಂದರೆ ಧನ್ಯತಾ ಭಾವದಿಂದ. ನಾವು ಮನುಷ್ಯರಾಗಿ ಹುಟ್ಟಿರೋದಂತೆ ನಮ್ಮ ಪುಣ್ಯ. ಈ ಜನ್ಮದಲ್ಲಿ ನಾವು ಸತ್ಕಾರ್ಯಗಳನ್ನು ಮಾಡಿ ಧರ್ಮದ ರೀತಿಯಲ್ಲಿ ನಾವು ನಡೆದುಕೊಂಡ್ರೆ ದೇವರು ನಮಗೆ ಏನು ಕೊಡಬೇಕು, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು ದೇವರಿಗೆ ಚೆನ್ನಾಗಿ ಗೊತ್ತು. ಆ ಮಾರ್ಗದಲ್ಲಿ ನಡೆಯುವಂಥದ್ದೇ ನಮ್ಮ ಕಾರ್ಯ. ನಮ್ಮಿಂದ ದೇವರಿಗೆ ಸೇವೆ ಯಾವಾಗಲೂ ನಡೀತಾ ಇರಲಿ ಅನ್ನೋ ಒಂದು ಧನ್ಯತಾ ಭಾವದಿಂದ ನಾವು ಹೋದರೆ ನಮ್ಮ ಎಲ್ಲ ಆಸೆಗಳನ್ನು ಯಾವಾಗ ಕೊಡಬೇಕು ಅನ್ನೋದು ದೇವರಿಗೆ ಚೆನ್ನಾಗಿ ಗೊತ್ತು. 15 ವರ್ಷಗಳಿಂದ ಈ ನಾಗಬ್ರಹ್ಮ ಕ್ಷೇತ್ರದಲ್ಲಿ ತಾವು ಎಲ್ಲರೂ ಇಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ದೇವತಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಅದರಲ್ಲೂ ಎಲ್ಲ ಧರ್ಮದವರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ತುಂಬ ಸಂತೋಷವಾದಂಥ ವಿಷಯ. ಆ ಭಗವಂತ ನಮಗೆಲ್ಲ ಒಳ್ಳೆ ದಾರಿಯನ್ನು ಕೊಟ್ಟು ನಮ್ಮನ್ನೆಲ್ಲರನ್ನು ಕಾಪಾಡಲಿ ಅಂತ ಹೇಳಿ ಈ ಅವಕಾಶ ಕೊಟ್ಟಂತಹ ಎಲ್ಲ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅಭಿನಂತ ಹೇಳಿದ್ರೆ ಈ ಭಾಷೆಯ ಸೊಗಡು ಮತ್ತು ಆ ಭಾಷೆಯ ಶೈಲಿ ನಮ್ಮದು. ಕುವೆಂಪುರವರು ಹೇಳ್ತಾರೆ, ನಾಡು ಮತ್ತು ನನ್ನದು ಎನ್ನುವಲ್ಲಿ ಬಾರಿಸು ಕನ್ನಡ ಡಿಂಡಿಮ ಅಂತೇಳಿ. ಹಾಗೆ ನಾವು ಕೂಡ ತುಳುವಿನಲ್ಲಿ ಮಾತಾಡುವಾಗ ನಮ್ಮ ಭಾಷೆಗೆ ಡಿಂಡಿಮ ಹೇಳುವಲ್ಲಿ ನಾವು ತುಳುವಿನಲ್ಲಿ ಮಾತಾಡೋದು. ಕ್ಷಮಿಸಿ, ನಿಮಗೆ ಆಗ ಅರ್ಥ ಆಗಿರ್ಲಿಕ್ಕಿಲ್ಲ. ಅಶ್ವಿನಿ ದೇವತೆಗಳು ವೈದ್ಯರಾದ ದೇವರು ಅಂತ ಪುರಾಣದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ಅಶ್ವಿನಿ ದತ್ತ ನೀವು ಕೂಡ ನಿಮ್ಮ ಹೆಸರಿನ ಜೊತೆಗೆ ನಮ್ಮ ಜೊತೆ ಇದ್ದೀರಾ ಎನ್ನುವುದನ್ನು ಮಾತ್ರವೇ ನಾನು ಹೇಳಿದ್ದು. ಹಾಗೆ ನಿಮ್ಮ ಮಾತಿನ ತಾತ್ಪರ್ಯ ಹೀಗೆ ಉಂಟು, ಮ್ಯಾನ್ ಮೇಕ್ಸ್ ಸಮಥಿಂಗ್ ಬಟ್ ಗಾಡ್ ಮೇಕ್ಸ್ ಎನಿಥಿಂಗ್. ಹಾಗೆ ಲಾಜಿಕ್ ಮತ್ತು ಟೆಕ್ನಾಲಜಿಕ್ ಈ ಬಗ್ಗೆ ಮಕ್ಕಳ ವಿಚಾರವನ್ನು ಹೇಳುತ್ತಾ ಬಹಳಷ್ಟು ಮಾತುಗಳನ್ನು ಹೇಳಿದ್ದೀರಿ ತಾವುಗಳು. ತಮಗೆ ಕ್ಷೇತ್ರದ ಪರವಾಗಿ ಅಭಿನಂದನೆ ತಿಳಿಸುತ್ತಾ, ಅಂಚನೆ ಒಂಜಿ ಧಾರ್ಮಿಕ ಚಾವಡಿದ ಲೇಸದ ಅಖೇರಿ ಒಂದುಲ್ಲ ಎಂಗಿಲ್ನ ಮಹಿಳಾ ಸಮಿತಿದ ಸಹೋದರಿ ದೀಪಿಕಾ ಮಿರೇಡು ಉಡಲರ ಮೇಲೆ ಸೊಲ್ಮೇಲೆ ಸಂದೇಶ ಬಂದೋಲ್ಲೇರು. ಶ್ರೀ ನಾಗಬ್ರಹ್ಮ ಕ್ಷೇತ್ರ ಪಿಲಾರ್ ಲಕ್ಷ್ಮಿಗುಡ್ಡೆ ಇದರ 15ನೇ ವರ್ಷದ ವಾರ್ಷಿಕ ಮಹೋತ್ಸವಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಅನ್ನದಾನ, ದೇವರ ಮಹತ್ವವನ್ನು ತಿಳಿಸಿಕೊಟ್ಟ ವೇದಮೂರ್ತಿ ಕೆ ಲಕ್ಷ್ಮೀನಾರಾಯಣ ಅಸ್ರಣ್ಣರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಅಶ್ವಿನಿ ದತ್ ಇವರು ಅಧ್ಯಕ್ಷತೆಯನ್ನು ವಹಿಸುವುದರ ಜೊತೆಗೆ ತಮ್ಮ ಅನುಭವದ ಸಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ವಂದನೀಯ ಗುರು ವಿಕ್ಟರ್ ಡಿಮೆಲ್ಲೋ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆಯೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು.
ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಅಸೈನರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ MC ಶಾಮಿಯಾನದ ಮೂಲಕ ನಮ್ಮೆಲ್ಲರಿಗೂ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಚಂದ್ರಹಾಸ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದ ಚಿತ್ರೀಕರಣವನ್ನು ನಡೆಸುತ್ತಿರುವ ಹೊಸಕುರಲ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆಯೇ ತಮ್ಮ ಅದ್ಭುತವಾದ ಮಾತಿನ ಚಾತುರ್ಯದ ಮೂಲಕ ನಿಮ್ಮೆಲ್ಲರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಾ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುತ್ತಿರುವ ಸುರೇಶ್ ಆಚಾರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ.